ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಮಸ್ಕಾರ ಸೊಲ್ಮೆಲು, ನಿಮ್ಮ ಮೆಚ್ಚಿನ ತಿರುಗುಬಾಣಕ್ಕೆ ಸ್ವಾಗತ. ಇಂದಿನ ತಿರುಗುಬಾಣದ ಅತಿಥಿ ರಾಜಕೀಯದಲ್ಲಿ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಕಾಂಗ್ರೆಸ್ ನಾಯಕಿ, ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ. ನಮಸ್ಕಾರ. ನಮಸ್ಕಾರ. ಪ್ರತಿಭಾ ಕುಳಾಯಿ ಅವರೇ, ನಿಮ್ಮದು ಯಾವತ್ತೂ ಕೂಡ ಫೈರ್ ಬ್ರ್ಯಾಂಡ್ ಸಂಸ್ಕೃತಿ, ಇದರಿಂದಲೇ ಪ್ರಸಿದ್ಧರಾದವರು. ನಿಮ್ಮ ಎಜುಕೇಷನ್ ಏನು ಮತ್ತು ನಿಮ್ಮ ರಾಜಕೀಯ ಹಿನ್ನೆಲೆ ಏನು? ನಾನು ಆಕ್ಚುಲಿ BSW ಮಾಡಿದ್ದೇನೆ, ಬ್ಯಾಚುಲರ್ ಇನ್ ಸೋಷಿಯಲ್ ವರ್ಕ್. MSW ಮಾಡಿದ್ದೇನೆ HR ಅಲ್ಲಿ, ಡಬಲ್ ಗ್ರಾಜುಯೇಟ್. ಹೌದು. MPhil ಮಾಡಿದ್ದೇನೆ ಸೋಷಿಯಲ್ ವರ್ಕ್ ಅಲ್ಲಿ. MA ಇಂಗ್ಲಿಷ್ ಮಾಡಿದ್ದೇನೆ. ಇವಾಗ ನಾನು PhD ಮಾಡ್ತಾ ಇದ್ದೇನೆ. ಓಹೋ, ಅಂದ್ರೆ ಹಾಗಾದ್ರೆ ನೀವು ರಾಜಕೀಯಕ್ಕೆ ಹೇಗೆ ಬಂದ್ರಿ ಅಂತ? ಯಾಕೆ ನಿಜವಾಗಿ ಹೇಳಿದ್ರೆ ರಾಜಕೀಯದಲ್ಲಿ ಇಷ್ಟೆಲ್ಲ ಕಲ್ತವ್ರು ಬರುವುದೇ ಇಲ್ಲ. ಮತ್ತೆ ಈ ರಾಜಕೀಯದಲ್ಲಿ ಇದ್ದುಕೊಂಡು ನಿಮ್ಗೆ ಇಷ್ಟೆಲ್ಲ ಕಲೀಲಿಕ್ಕೆ ಹೇಗಾಯ್ತು? ರಾಜಕೀಯದಲ್ಲಿ ಇದ್ಕೊಂಡು ನಾನು ಕಲೀಲಿಲ್ಲ. ನಾನು ರಾಜಕೀಯಕ್ಕೆ ಬಂದು ಇವಾಗ 10 ವರ್ಷ ಆಯ್ತು. ಅದಕ್ಕಿಂತ ಮೊದಲೇ ನಾನು ನಂದು MPhil, MA ಮತ್ತೆ MSW ಎಲ್ಲ ಮಾಡ್ಕೊಂಡಿದ್ದೆ ರಾಜಕೀಯಕ್ಕೆ ಬರುವಾಗ. ಮತ್ತೆ ನೀವು ಹೇಳ್ತೀರಿ, ಪ್ರತಿಯೊಬ್ರು ಹೇಳ್ತಾರೆ ಇಷ್ಟೆಲ್ಲ ಕಲ್ತು ರಾಜಕೀಯಕ್ಕೆ ಯಾಕೆ ಬಂದ್ರಿ ಅಂತ ಹೇಳಿ. ಇಂಡಿಯಾ ಇಸ್ ಡೆವಲಪಿಂಗ್, ಸೊ ಐ ಥಿಂಕ್ ಎಜುಕೇಟೆಡ್ಸ್ ನೀಡ್ ಟು ಕಮ್ ಟು ಪಾಲಿಟಿಕ್ಸ್. ಎಜುಕೇಟೆಡ್ಸ್ ಪಾಲಿಟಿಕ್ಸ್ ಗೆ ಬಂದಾಗ ಈ ಪ್ರೆಸೆಂಟ್ ಸಿನಾರಿಯೋ ಏನಿದೆ ದಟ್ ವಿಲ್ ಶ್ಯೂರ್ಲಿ ಚೇಂಜ್. ಅಂದ್ರೆ ನೀವು ರಾಜಕೀಯಕ್ಕೆ ಬಂದು ಈ ರಾಜಕೀಯವನ್ನ ಒಳ್ಳೆ ಎಜುಕೇಟೆಡ್ ಮಾಡಬೇಕು ಅಂತ ನಿಮ್ಮ ಉದ್ದೇಶ? ಎಜುಕೇಟೆಡ್ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಜನ ಆಯ್ಕೆ ಮಾಡ್ಬೇಕು. ಆಕ್ಚುಲಿ ಅವ್ರಿಗೆ ಎಜುಕೇಟೆಡ್ಸ್ ಬೇಕಾ ಬೇಡವಾ ಅಂತ ಹೇಳಿ. ಒಂದ್ಸಲ ಜನ ನನ್ನನ್ನು ಆಯ್ಕೆ ಮಾಡಿದ್ರು, ಇನ್ನೊಂದ್ಸಲ ಆಯ್ಕೆ ಮಾಡ್ಲಿಲ್ಲ. ಸೊ ಪೀಪಲ್ ಡಿಸೈಡ್ ಮಾಡ್ಬೇಕು ಅವ್ರಿಗೆ ಎಜುಕೇಟೆಡ್ಸ್ ಬೇಕಾ ಬೇಡವಾ ಅಂತ. ಬಟ್ ನನ್ನ ಪ್ರಕಾರ ಒಂದು ಎಜುಕೇಟೆಡ್ಗೆ ಅವಕಾಶ ಕೊಟ್ಟಾಗ ಐ ಥಿಂಕ್ ಈ ಪೊಲಿಟಿಕಲ್ ಸಿಸ್ಟಮ್ ಏನಿದೆ ದಟ್ ವಿಲ್ ಬಿ ಇವನ್ ಮೋರ್ ಕ್ಲೀನ್ ಹ್ಯಾಂಡ್ ಅಂತ ಅನ್ಕೊಳ್ತೇನೆ. ನೀವು ಅಲಂಕಾರಿಕ ಮೀನುಗಳನ್ನ ಸಾಕುವುದರಲ್ಲಿ ಎಕ್ಸ್ಪರ್ಟ್, ಮತ್ತೆ ಅದಕ್ಕೆ ದೊಡ್ಡ ರಾಷ್ಟ್ರಮಟ್ಟದ ಪ್ರಶಸ್ತಿ ಕೂಡ ಬಂತು. ಮತ್ತೆ ನಿಮ್ಮನ್ನು ನೋಡೋ ಕೂಡ ಹಾಗೆ ಕಾಣ್ತಿದೆ, ಸೌಂದರ್ಯ ಪ್ರಜ್ಞೆ ಇದೆ, ಅಲಂಕಾರಿಕ ಪ್ರಜ್ಞೆ ಇದೆ ಅಂತ. ಹೇಗೆ ಮಾಡಿದ್ರಿ ಬಿಸ್ನೆಸ್? ಈಗ ಇದೆಯಾ? ಏನ್ ಮಾಡ್ತಾ ಇದ್ರಿ? ಆಕ್ಚುಲಿ ನಂದು ಮೀನು ಸಾಕಣೆ ಏನಿದೆ, ಫಿಶ್ ರೇರಿಂಗ್ ಏನಿದೆ, ಅದು ನನ್ನ ಹಾಬಿ ಆಗಿತ್ತು. ಸೊ ಅದನ್ನು ವೃತ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನಾನು ಹಲವಾರು ಕಾಲೇಜಸ್ಗಳಲ್ಲಿ ರಾಜಕೀಯಕ್ಕೆ ಬರುವ ಮೊದಲು ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ನನಗೆ ಅಲ್ಪ ಸ್ವಲ್ಪ ಟೈಮ್ ಸಿಗ್ತಾ ಇತ್ತು. ನನ್ನ ತಂದೆ ನನಗೆ ಆಸ್ತಿ ಕೊಟ್ಟ ಜಾಗ ಇತ್ತು. ಸೊ ಅದರಲ್ಲಿ ಏನಾದ್ರೂ ಒಂದು ನಾನು ಮಾಡಬೇಕು ಅನ್ನುವ ಒಂದು ಹಂಬಲ ಇತ್ತು. ಈ ನಿಟ್ಟಿನಲ್ಲಿ ನಾನು ಅಲಂಕಾರಿಕ ಮೀನು ಸಾಕಣೆ ಕೇಂದ್ರ ಸ್ಟಾರ್ಟ್ ಮಾಡಿದೆ. ಐ ವಾಸ್ ದ ಫಸ್ಟ್ ವುಮೆನ್ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಟು ಸ್ಟಾರ್ಟ್ ದಿಸ್. ಬೀಯಿಂಗ್ ಅನ್ ಎಜುಕೇಟೆಡ್, ರೇರಿಂಗ್ ಫಿಶಸ್ ಅಂಡ್ ಇನ್ವಾಲ್ವಿಂಗ್ ಇನ್ ಈ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅಂತ ಹೇಳ್ಕೊಂಡು ನನಗೆ ಒಂದು ರಾಜ್ಯ ಪುರಸ್ಕಾರ ಸಿಕ್ಕಿತ್ತು. ಇಟ್ ವಾಸ್ ಇನ್ ದ ಇಯರ್ 2013 ಆಸ್ ರಾಷ್ಟ್ರೀಯ ಕೃಷಿ ಮಹಿಳೆ. ಈಗ ನಿಮ್ಮ ಬಿಸ್ನೆಸ್ ಏನು? ಇವಾಗ ಪ್ರೆಸೆಂಟ್ಲಿ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೇನೆ. ನಂದು ಒಂದು ರಿಸಾರ್ಟ್ ಇದೆ. ಅದಲ್ಲದೆ ನಾವು ಫ್ಯಾನ್ಸಿ ಪ್ರಾಪರ್ಟೀಸ್ ಎಲ್ಲ ಬೈ ಮಾಡ್ಕೊಂಡು ಅದರದ್ದು ವ್ಯವಹಾರ ಮಾಡ್ತಾ ಇದ್ದೇವೆ. ರಿಯಲ್ ಎಸ್ಟೇಟ್ ಹೆಚ್ಚಾಗಿ ನಾನು ಮಹಿಳೆಯರು ಈ ತರ ಹೇಳೋದು ಕಡಿಮೆ. ನಿಮ್ಗೆ ಹೇಗೆ ಹೋಗ್ತದ ಇದು? ರಿಯಲ್ ಎಸ್ಟೇಟ್ ಅಂದ್ರೆ ನೀವು ಹೇಳ್ತೀರಲ್ಲ, ಈಗ ನಾವು ಫ್ಯಾನ್ಸಿ ಪ್ರಾಪರ್ಟಿ, ನಾವು ಲೇಔಟ್ಸ್ ಗಳನ್ನ ಮಾಡ್ತೇವೆ. ಫ್ಯಾನ್ಸಿ ಪ್ರಾಪರ್ಟಿ ಅಂದ್ರೆ ಬೀಚ್ ಪ್ರಾಪರ್ಟೀಸ್ ಇರ್ಬೋದು. ಸೊ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರು ಮುಂದೆ ಇದ್ದಾರೆ, ಯಾವ್ದ್ರಲ್ಲೂ ಅವ್ರು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅಂಡ್ ಇಟ್ಸ್ ಅ ವೆರಿ ಈಸಿ ಬಿಸ್ನೆಸ್. ಹಾಗಾಗಿ ಐ ಥಿಂಕ್ ನಾನು ಇದಕ್ಕೆ ಸೂಟ್ ಆಗ್ತೇನೆ ಅಂತ ಅನ್ಕೊಳ್ತೇನೆ. ನಿಮ್ಗೆ ಈ ರಾಜಕೀಯಕ್ಕೆ ಯಾರು ಹೇಳ್ತಂದ್ರು, ಐ ಮೀನ್ ಪ್ರವೇಶ ಮಾಡಿಸಿದ್ರು? ನಾನು ಯಾವ ಪಾರ್ಟಿಯಲ್ಲೂ ಇರ್ಲಿಲ್ಲ. ಆಕ್ಚುಲಿ ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ದೇ ಆಲ್ ಆರ್ ಫ್ರಮ್ BJP ಬ್ಯಾಕ್ ಗ್ರೌಂಡ್. ಅಂಡ್ ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಸಂಘದ ಮನೆಯ? ಹೌದು. ಬಟ್ ನಾನು ಅಷ್ಟೊಂದು ಅವರನ್ನು ಒಪ್ಕೊಳ್ಳೋದಿಲ್ಲ. ಯಾಕೆ?
ನನಗೇನು ನನ್ನ ಸಿದ್ಧಾಂತಗಳು ಅವ್ರ ಸಿದ್ಧಾಂತಗಳಿಗಿಂತ ಡಿಫ್ರೆಂಟ್ ಆಗಿದೆ. ಸೊ ಐ ಹ್ಯಾವ್ ಅ ಡಿಫ್ರೆಂಟ್ ಮೈಂಡ್ ಸೆಟ್. ನಾನು ಆಲ್ವೇಸ್ ನಾನು ಕಾಂಗ್ರೆಸ್ಸಿಗೆ ಸ್ವಲ್ಪ ಫೇವರ್ ಆಗಿದ್ದವಳು. ಕಾರ್ಪೊರೇಷನ್ ಓಟಿಗೆ ಬಂದಾಗ ನನ್ನ ಕಸಿನ್ ಒಬ್ಬ, ಅವನು ಆಲ್ರೆಡಿ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದ, ಅವ್ರಿಗೆ ಒಂದು ಕ್ಯಾಂಡಿಡೇಟ್ ಬೇಕಿತ್ತು. ಹಾಗಾಗಿ ನನ್ನನ್ನು ಬಂದು ಅಪ್ರೋಚ್ ಮಾಡಿದ. ಅವ್ನು ಹೇಳಿದ ನೀನ್ ಕಂಟೆಸ್ಟ್ ಮಾಡು ಅಂತ ಹೇಳಿ. ಐ ಥಾಟ್ ವೈ ನಾಟ್ ಟೇಕ್ ಅ ಚಾನ್ಸ್. And Congress, it was always close to my heart. And Indira Gandhi was always my role model. So ನಾನು ಅನ್ಕೊಂಡೆ it's better to take a chance. And that clicked. ಓಕೆ, ನಿಮಗೆ ರಾಜಕೀಯ ಮುಖ್ಯವಾ, ನಿಮಗೆ ಬಿಸ್ನೆಸ್ ಮುಖ್ಯವಾ, ನಿಮಗೆ ಕುಟುಂಬ ಮುಖ್ಯವಾ? ನನ್ನ ವೈಯಕ್ತಿಕ ಜೀವನ ಮುಖ್ಯ ನನಗೆ. ಕುಟುಂಬ, ನನ್ನ ವೈಯಕ್ತಿಕ ಜೀವನ ನಾನು ಮುಖ್ಯ. ನಾನು ಆದ್ಮೇಲೆ ನನ್ನ ಕುಟುಂಬ ಮುಖ್ಯ. ರಾಜಕೀಯ ಖಂಡಿತವಾಗಿ ನಂಗೆ ಮುಖ್ಯ ಅಲ್ಲ. ನಾನು ನೀವು ನೋಡ್ತಾ ಇರ್ಬೋದು, ನಾನು ತುಂಬಾ ಓವರ್ ಇನ್ವಾಲ್ವ್ಮೆಂಟ್ ರಾಜಕೀಯದಲ್ಲಿ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನನ್ನನ್ನು ಎಳ್ಕೊಂಡು ಹೋಗ್ತಾರೆ. ನಾನು ನನ್ನ ಸ್ಟ್ಯಾಂಡ್ ಅನ್ನು ಹೇಳ್ತೇನೆ, ರಾಜಕೀಯ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತೇನೆ. ಅದು ಬಿಟ್ರೆ ನಾಳೆ ಸಹ ವೆನೆವರ್ ಐ ಫೀಲ್ ಸಾಕು ನಂಗೆ ಬೇಡ ರಾಜಕೀಯ ಅಂದ್ರೆ ಐಲ್ ಕ್ವಿಟ್ ಆಫ್. ಅಲ್ಲ, ನಿಮ್ಮನ್ನು ರಾಜಕೀಯದವರು ಎಳೆಯುವುದ, ನಿಮ್ಮ ಕೊಡುವಂತ ಆ ಪ್ರಕಾರ ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳು ಆ ರೀತಿ ಆಗ್ತದ? ನನಗೆ ಯಾವಾಗ ಯಾವ್ದಾದ್ರೆ ಒಂದು ಸಮಾಜದಲ್ಲಿ ಒಂದು ವಿಷಯ ಆದಾಗ ಯಾವ್ದು ಸರಿ ಅಲ್ಲ ಅಂತ ಅನಿಸ್ತದೆ, ಆವಾಗ ಐ ಸ್ಪೀಕ್ ಔಟ್. ದಟ್ ಪೀಪಲ್ ಡೋಂಟ್ ಲೈಕ್. ಮತ್ತೆ ಹೇಳ್ತಾರಲ್ಲ, ಸತ್ಯ ಯಾವಾಗ್ಲೂ ಕಹಿ ಇರ್ತದಂತ ಹೇಳಿ. ಜನ ಆ ಸತ್ಯವನ್ನು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ. ಈಗ ನಿಮ್ಮ ಸ್ಟೇಟ್ಮೆಂಟ್ಗಳು ಯಾವಾಗಲೂ ಕೂಡ, ಅಂದರೆ ಈ ಕರಾವಳಿಯ ಈ ಭಾಗದಲ್ಲಿ ಒಬ್ಬರು ಮಹಿಳಾ ರಾಜಕೀಯದ ಪ್ರತಿನಿಧಿ ಶೋಭಾ ಕರಂದ್ಲಾಜೆ ಅವರು ದೊಡ್ಡ ಪೋಸ್ಟಲ್ಲಿದ್ದಾರೆ. ಬಟ್ ಒಬ್ಬರು ಕಾರ್ಪೊರೇಟ್ ಲೆವೆಲಲ್ಲಿ ಇದ್ದುಕೊಂಡು ಸಂಚಲನ ಸೃಷ್ಟಿ ಮಾಡ್ತಾ ಇರುವುದು ನಿಮ್ಮ ಹೇಳಿಕೆಗಳು. ಅದರಲ್ಲಿ ಒಂದು, ಈಗ ಲೇಟೆಸ್ಟ್ ಭರತ್ ಶೆಟ್ಟಿಗೆ ಕಮಿಷನ್ ಸೂಟ್ ಕೇಸ್ ನೀವು ಓಪನ್ ಚಾಲೆಂಜ್ ಹಾಕಿದ್ರಿ. ಅವರು ಟವೆಲ್ ಹಾಕಿ ಅಲ್ಲಿ ಟೋಲ್ ಗೇಟ್ ಹತ್ರ ಭಿಕ್ಷೆ ಬೇಡ್ಲಿ ಅಂತ. ಯಾಕೆ ಇಷ್ಟು ಕಟುವಾಗಿ, ಮತ್ತೆ ಅದರಲ್ಲಿ ಯಾಕೆ ಈ ರೀತಿಯಾಗಿ ಹೇಳಿದ್ರಿ ಅಂತ? ಓಕೆ, ಇವಾಗ ಭರತ್ ಶೆಟ್ಟಿ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದು ಒಂದು MLA ಆಗಿ ಮೊನ್ನೆ ಅಷ್ಟೇ ಒಂದು ಹೇಳಿಕೆ ಕೊಟ್ರು. ಟೋಲ್ ಗೇಟ್ ಕಮಿಟಿ ಏನಿದೆ ಅವರು ದುಡ್ಡು ಪಡೆದಿದ್ದಾರೆ ಅಂತ ಹೇಳಿ. ಸೊ ನಾನು ಆ ಟೋಲ್ ಗೇಟ್ ಕಮಿಟಿಯಲ್ಲಿ ಇದ್ದೇನೆ. ನನ್ನಂತ ತುಂಬಾ ಜನ, ಮುನೀರ್ ಕಾಟಿಬಳ್ಳ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, TN ರಾಘವೇಂದ್ರ ಆಗಿರ್ಬೋದು, ತುಂಬಾ ಜನ ಈ ಟೋಲ್ ಕಮಿಟಿಯಲ್ಲಿ ಹೋರಾಟದಲ್ಲಿ. ನಾನು ಹೆಗಲ್ ಮುಟ್ಕೊಳ್ಳಿಲ್ಲ, ಖಂಡಿತ ನಾನು ಹೆಗಲ್ ಮುಟ್ಕೊಳ್ಳಿಲ್ಲ. ನಾನು ಅಂತ ಹೇಳ್ಕೊಂಡು ಹೋಗ್ಲಿಲ್ಲ. ಆಕ್ಚುಲಿ ನಾನು ಅಂತ ಹೇಳ್ಕೊಂಡು ಹೋಗ್ಲಿಕ್ಕೆ ಇವರ ಯುವ ಮೋರ್ಚಾದ ಹುಡುಗರು ಯಾರಿದ್ದಾರೆ ಅವರು ನನಗೆ ಒಂದು ಟ್ರೋಲ್ ಮಾಡಿದ್ರು. ಅದಕ್ಕಾಗಿ ನಾನು ಹೋಗಿ ಮಾತಾಡಿದೆ. ಅದರ್ವೈಸ್ ಖಂಡಿತವಾಗಿ ನಾನು ಬಟ್ ಅಫ್ಕೋರ್ಸ್ ನಾನು ಆ ಕಮಿಟಿಯಲ್ಲಿ ಇದ್ದ ಕಾರಣ ನನಗೂ ಜವಾಬ್ದಾರಿ ಇದೆ. ಭರತ್ ಶೆಟ್ಟಿ ಇಂಥ ಹೇಳಿಕೆಗಳನ್ನು ಹಿ ಶುಡ್ ನಾಟ್ ಗಿವ್. ಅವರು ಹೇಗೆ ಹೇಳ್ತಾರೆ, ಸೂಟ್ ಕೇಸ್ ತಕೊಂಡಿದ್ದಾರೆ, ಇವ್ರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಿದೆ ಎಲ್ಲ ಗೊತ್ತಿದೆ, ಇನ್ನು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಬಹಿರಂಗ ಪಡಿಸ್ತೇನೆ ಅಂತ ಹೇಳಿ. ಸೊ ಅವ್ರು ಬಹಿರಂಗ ಪಡಿಸ್ಲಿ, ರೆಡಿ ಟು ಟೇಕ್ ಅಪ್ ದ ಚಾಲೆಂಜ್. ನೀವು ಹೇಳಿದ್ರಿ ಬಿಜೆಪಿ ಯುವ ಮೋರ್ಚಾ ಮಂಗಳೂರು ನಗರ ಉತ್ತರ ಅವರು ಟ್ರೋಲ್ ಮಾಡಿದ್ದು ಇದೆ. ಇಲ್ಲಿ ಓದ್ತೇನೆ ನೋಡಿ. ಭೂತದ ಬಾಯಲ್ಲಿ ಭಗವದ್ಗೀತೆ ಎನ್ನುವಂತೆ ಪ್ರತಿಭಾ ಕುಳಾಯಿಯಿಂದ ಸೂಟ್ ಕೇಸ್ ಆರೋಪ. ಪ್ರತಿಭಾ ಎಲ್ಲಿ ಯಾರ ಸಹಕಾರ ಇನ್ವರ್ಟೆಡ್ ಕೋಮದಿಂದ ಸಹಕಾರದಿಂದ ಇಷ್ಟು ಶ್ರೀಮಂತರಾದರು ಎಂದು ಕಾಂಗ್ರೆಸ್ಸಿಗರಿಗೆ ಗೊತ್ತಿದೆ. ಇಂಥವರು ಶಾಸಕ ಭರತ್ ಶೆಟ್ಟಿಯವರ ಬಗ್ಗೆ ಹೊಲಸು ಮಾತಾಡುವ ನೈತಿಕತೆ ಹೊಂದಿಲ್ಲ. ಶಾಸಕ ಭರತ್ ಶೆಟ್ಟಿಯವರಿಗೆ ಟೋಲ್ ಬಳಿ ಭಿಕ್ಷೆ ಬೇಡಿ ಅನ್ನೋ ಪ್ರತಿಭಾ ಕುಳಾಯಿಯವರೇ. ಭರತ್ ಶೆಟ್ಟಿಯವರು ರಾಜಕೀಯಕ್ಕೆ ಬಂದು ಹಣ ಮಾಡಬೇಕಿಲ್ಲ. ರಾಜಕೀಯಕ್ಕೆ ಬರುವಾಗ ನೀವು ಹೇಗಿದ್ರಿ, ಈಗ ಹೇಗಾಗಿದ್ರಿ ಎಂದು ಹೇಳಿ. ಟೋಲ್ ರದ್ದುಪಡಿಸಲು ಸಂಸದರು ಶಾಸಕರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅಕ್ರಮ ಟೋಲ್ ಹಾಕಿಸಲು ಅವಕಾಶ ಕೊಟ್ಟಿದ್ದೇ ಕಾಂಗ್ರೆಸ್. ಆಗ ನಿಮ್ಮ ನಾಯಕರಿಗೆ ಎಷ್ಟು ಸೂಟ್ ಕೇಸ್ ಸಿಕ್ಕಿದೆ? ಪ್ರತಿಭಾ ಕುಳಾಯಿಯವರೇ, ಇದಕ್ಕೆ ಆನ್ಸರ್ ಮಾಡಿ. ಇವಾಗ ನಾನು ನಿಮ್ಗೆ ಉತ್ತರ ಕೊಡ್ತೇನೆ. ನಾನೇನು ರೋಡ್ ಬದಿಯಿಂದ ಎತ್ಕೊಂಡು ಬಂದವಳಲ್ಲ. ನನಗೆ ನಮ್ಮ ಫ್ಯಾಮಿಲಿಗೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದೆ. ಕುಳಾಯಲ್ಲಿ ಪೂಜಾರಿಲ್ಲ ಅಂತ ಹೇಳುವ ಮನೆತನದಿಂದ ನಾನು ಬಂದವಳು. ಹೌದು. ನಮ್ಮ ಅಜ್ಜ ಮಾಸ್ಟರ್ ಆಗಿದ್ರು, ಅವರ ಅಪ್ಪ ವ್ಯವಸಾಯದಲ್ಲಿ ಇದ್ರು. ವ್ಯವಸಾಯ ಅಂದ್ರೆ ನಮ್ಗೆ ಭೂಮಿ ಇತ್ತು, ಬೇಕಾದಷ್ಟು ಕೃಷಿ ಭೂಮಿಗಳಿತ್ತು ನಮ್ಗೆ. ಅಲ್ಲ, ಆವಾಗ ಕೃಷಿಯಿಂದ ವಂಚಿತರಾಗಿದ್ರು. ಬಿಲ್ ಅವರಿಗೆ ಆತರ ಅವರಿಗೇನು ಎಲ್ಲ ವಂಚಿತರಾಗಿರ್ಲಿಲ್ಲ, ಇರ್ಲಿಲ್ಲ, ಖಂಡಿತ ಇತ್ತು. ಅದ್ರ ನಂತರ ನಮ್ಮ ಅಜ್ಜ ಮಾಸ್ಟರ್ ಆಗಿದ್ರು, ಆ ಕಾಲದಲ್ಲಿ ಮಾಸ್ಟರ್ ಆಗಿದ್ರು. ಗ್ರೇಟ್. ಅದು ಅದ್ರ ನಂತರ ನನ್ನ ಅಪ್ಪ ಅವರು ಮರ್ಚೆಂಟ್ ನೇವಿಯಲ್ಲಿ ಇದ್ರು. ಹಾಗಿರುವಾಗ ಐ ಹ್ಯಾವ್ ಅ ಬ್ಯಾಕ್ ಗ್ರೌಂಡ್. ಮತ್ತೆ ನಮ್ಮ ಅಜ್ಜನ ಜಾಗ ಏನಿದೆ ನಾಗಾರ್ಜುನಿಗೆ ಹೋಗಿದೆ.
ಕೊಂಕಣ್ ರೈಲ್ವೆಗೆ ಹೋಗಿದೆ, ರಹೇಜಾಗೆ ಹೋಗಿದೆ. ಸೊ ನಾವು ಏನು ಇಲ್ಲಿ ಸ್ಲಮ್ ಇಂದ ಎದ್ಕೊಂಡು ಬಂದವ್ರಲ್ಲ. ಹಾಗಿರುವಾಗ ದೇ ಕಾಂಟ್ ಅಂತ ಆಪಾದನೆಗಳು ಮಾಡ್ಲಿಕ್ಕೆ ಅವ್ರಿಗೆ ಬರಲ್ಲ. ಮತ್ತೆ ನಾನು ರಾಜಕೀಯಕ್ಕೆ ಬರುವಾಗ ಮನೆ ಇತ್ತು, ಗಾಡಿ ಇತ್ತು, ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಯಾವ ರೀತಿ ಬದುಕಬಹುದು ಅದೆಲ್ಲ ನನ್ನ ಹತ್ರ ಇತ್ತು, ಇವತ್ತು ಇದೆ. ಮತ್ತೆ ನಾನು ಆವತ್ತು, ಇವಾಗಲ್ಲ, ರಾಜಕೀಯಕ್ಕೆ ಬಂದು 10 ವರ್ಷ ಆಯ್ತು. ನಾನು ರಾಜಕೀಯಕ್ಕೆ ಫ್ಲೂಕ್ ಅಲ್ಲಿ ಬಂದಿದ್ದು, ಏನೋ ಪ್ಲಾನ್ ಮಾಡ್ಕೊಂಡು ಬರ್ಲಿಲ್ಲ. 15 ವರ್ಷದ ಹಿಂದೆ ಐ ವಾಸ್ ಅ ಟ್ಯಾಕ್ಸ್ ಪೇಯರ್. ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ನನ್ಗೆ ಎಷ್ಟು ಲೋನ್ ಇದೆ, ನನ್ನ ಮನೆ ಎಷ್ಟು ಲೋನ್ ಅಲ್ಲಿ ತಕೊಂಡಿದ್ದೇನೆ, ಇವಾಗ ಎಷ್ಟು ಲೋನ್ ಇದೆ, ಪ್ರತಿ ಒಂದಕ್ಕೆ. ಇವನ್ ಟುಡೇ ಐ ಆಮ್ ಅ ಟ್ಯಾಕ್ಸ್ ಪೇಯರ್, ಸೊ ಐ ಆಮ್ ಅಕೌಂಟಬಲ್. ಇವರು ಸುಮ್ನೆ ಇವ್ರ ಮೇಲೆ, ಇವ್ರು ನಮ್ಮ ಮೇಲೆ ಸೂಟ್ ಕೇಸ್ ತಕೊಂಡಿದ್ದೇವೆ ಅಂತ ಹೇಳಿ ಆರೋಪ ಹಾಕಿ ಈಗ ಅದನ್ನು ಮತ್ತೆ ವಿಷಯಗಳನ್ನು ಡೈವರ್ಟ್ ಮಾಡ್ಲಿಕ್ಕೆ ಬೇಕಾಗಿ ನನ್ನ ಆಸ್ತಿ ಬಗ್ಗೆ ಅವ್ರು ಮಾತಾಡುವ ಅಗತ್ಯ ಇಲ್ಲ. ಯಾರಿಗೆ ಅಕೌಂಟಬಿಲಿಟಿ ಬೇಕು ದೇ ಕ್ಯಾನ್ ಆಲ್ವೇಸ್ ಕಮ್ ಅಂಡ್ ಟೇಕ್. ಮತ್ತೆ ನಾನು ಭರತ್ ಶೆಟ್ಟಿ ಅವರ MLA ಆಗುವ ಮೊದಲೇ ಅವರ ಮನೆಯಲ್ಲಿ CBI ರೇಡ್ ಆಗಿತ್ತು, ಹೌದಲ್ವಾ? ಸೊ ಇವರ ಹತ್ರ ಇವಾಗ ಇವರ ಶಾಸಕರಾದ ಮೇಲೆ ಎಷ್ಟು ಆಸ್ತಿ ಬಂದಿದೆ, ಅದಕ್ಕಿಂತ ಮೊದಲು ಎಷ್ಟು ಆಸ್ತಿ ಇತ್ತು, ನಳಿನ್ ಕುಮಾರ್ ಕಟೀಲ್ ಹತ್ರ ಎಷ್ಟು ಆಸ್ತಿ ಇದೆ, ಮೊದಲು ಎಷ್ಟಿತ್ತು, ಶೋಭಾ ಕರಂದ್ಲಾಜೆ ಎಲ್ಲಿದ್ರು, ಇವಾಗ ಯಾವ ರೀತಿ ಇದ್ದಾರೆ, ಇದೆಲ್ಲ ಫಸ್ಟ್ ಇವ್ರು ತಿಳ್ಕೊಳ್ಳಿ, ನನ್ನ ಬಗ್ಗೆ ತಿಳ್ಕೊಳ್ಳಿ. ಐ ಆಮ್ ಅ ವೆರಿ ಸ್ಮಾಲ್ ಪೊಲಿಟಿಷಿಯನ್. ಅಲ್ಲ, ನೀವೇ ಒಪ್ಕೊಂಡಾಗಾಯ್ತು, ಭರತ್ ಶೆಟ್ಟಿ ಅವರು ಮೊದಲೇ ಶ್ರೀಮಂತರು, CBI ಮೊದಲೇ ರೇಡ್ ಆಗಿದೆ. ಅಲ್ಲಲ್ಲ, ಅವರು ನೋಡಿ ಸೆನೆಟ್ ಮೆಂಬರ್ ಆಗಿದ್ರು ಆ ಟೈಮ್ ಅಲ್ಲಿ. ಭರತ್ ಶೆಟ್ಟಿ ಏನು ಮೊದಲೇ ಶ್ರೀಮಂತರಲ್ಲ, ಅವರು ಒಂದ್ ಮನೆತನದಿಂದ ಬಂದವರು. ಹಾಗಿರುವಾಗ ಇವರು ಸೆನೆಟ್, ರಾಜೀವ್ ಗಾಂಧಿ ಸೆನೆಟ್ ಮೆಂಬರ್ ಆಗಿದ್ದಾಗ ಇವರ ಮನೆಯಲ್ಲಿ ಯಾಕೆ ರೇಡ್ ಆಯ್ತು? ಭರತ್ ಶೆಟ್ಟಿ ಹತ್ರ ಯಾವ ಗಾಡಿ ಇತ್ತು ಮೊದಲು, ಇವಾಗ ಯಾವ ಗಾಡಿಯಲ್ಲಿ ತಿರುಗ್ತಾ ಇದ್ದಾರೆ? ಸೊ ಇದನ್ನೆಲ್ಲ ಇವ್ರು ಫಸ್ಟ್ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಲಿ, ಮತ್ತೆ ನನ್ನ ಆಸ್ತಿ ವಿವರ ಕೇಳಿ ಇವರು. ಅಲ್ಲ, ಭರತ್ ಶೆಟ್ಟಿ ಅವ್ರು ಹೇಳಿದ್ದು ಯಾರು, ಇನ್ನು ಕಾಟಿಪಳ್ಳ ಅವರೆಲ್ಲ ಇದ್ದಾರೆ, ನೀವ್ ಯಾಕೆ ಅವರಿಗೆ ಅಷ್ಟು ನೇರ ಇದ್ ಮಾಡ್ಬೇಕು? ನೇರ ಪ್ರಶ್ನೆ ಹೇಳಿದ್ರೆ ಖಂಡಿತ, ಯಾಕೆಂದ್ರೆ ಐ ಆಮ್ ಪಾರ್ಟ್ ಆಫ್ ದ ಕಮಿಟಿ. ಈ ಕಾಟಿಪಳ್ಳ, ಮುನೀರ್ ಕಾಟಿಪಳ್ಳ ಅವ್ರು ಯಾರಿದ್ದಾರೆ ಅಧ್ಯಕ್ಷರು, ಅವ್ರು ಆಲ್ರೆಡಿ ಒಂದು ಪ್ರೆಸ್ ಕರೆದಿದ್ದಾರೆ, ಇದ್ರ ಬಗ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಹಾಗಿರುವಾಗ ಅದರಲ್ಲಿ ನಾನು ಮಾತಾಡಬಾರ್ದಂತ ಏನಿಲ್ಲಲ್ಲ, ಮಾತಾಡ್ಬೋದು. ಇನ್ನೊಂದು, ನಾನು ಮಾತಾಡಿದ್ರಲ್ಲಿ ಏನು ತಪ್ಪು ಇಲ್ಲಲ್ಲ. ಇಲ್ಲ, ನಿಮ್ಗೆ ಎಲ್ಲ ರೈಟ್ ಇದೆ ಮಾತಾಡೋದು, ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಇನ್ನೊಂದು, ಈಗ ಮುನೀರ್ ಕಾಟಿಪಳ್ಳ ಮತ್ತೆ ಅವರು ಒಂದು ತಂಡದೊಟ್ಟಿಗೆ ಈ ಪ್ರಗತಿಪರರು, ಬುದ್ಧಿಜೀವಿಗಳು ಅಂತ ಒಂದು ತಂಡ ಇಟ್ಕೊಂಡು ಹೋರಾಟ ಮಾಡ್ತಾರೆ ಪ್ರತಿ ಬಾರಿಯೂ. ಉದಾಹರಣೆ, ನಮ್ಮ ನಿಮ್ಮದೇ ವಿಜಯಕುಮಾರ್ ಶೆಟ್ಟರು, ಮಾಜಿ ಶಾಸಕರು, ಅವರು ಕೂಡ ಅವರೊಟ್ಟಿಗೆ ಹೋರಾಟದಲ್ಲಿ ಹೋದರು. ಸೊ ಅವರೊಟ್ಟಿಗೆ ಯಾರೆಲ್ಲ ಕಾಂಗ್ರೆಸ್ಸಿಗರು ಹೋರಾಟದಲ್ಲಿ ಹೋಗ್ತಾರೆ, ಅವರು ಯಾವಾಗಲೂ ಮೂಲೆ ಗುಂಪಾಗ್ತಾ ಇರ್ತಾರೆ. ನೀವು ಹೋದ್ರಿ, ಈಗ ದಟ್ ಇಸ್ ನಾಟ್ ರಿಕ್ವೈರ್ಡ್. ನಾನು ಹೇಳಿದ್ದಲ್ಲ, ಪಾಲಿಟಿಕ್ಸ್ ನನಗೆ ಇಂಪಾರ್ಟೆಂಟ್ ಅಲ್ಲ ಅಂತ. ನನಗೆ ನನ್ನ ಅಸ್ತಿತ್ವ ಅದು ಇಂಪಾರ್ಟೆಂಟ್. ಪಾಲಿಟಿಕ್ಸ್ ಇಸ್ ರಿಯಲಿ ನಾಟ್ ಇಂಪಾರ್ಟೆಂಟ್. ಇನ್ನೊಂದು ವಿಷಯ, ಇವಾಗ ಅದರಲ್ಲಿ ಪ್ರತಿ ಸಲ ಅವ್ರು ಹೇಳ್ತಾರೆ ಕಾಂಗ್ರೆಸ್ಸಿಗರ ಟೈಮ್ ಅಲ್ಲಿ ಆಯ್ತು ಅಂತ. ಯಾವ್ದಾಯ್ತು? ಆಲ್ರೆಡಿ ಸ್ಯಾಂಕ್ಷನ್ ಆಗಿತ್ತು. ಮೊಯ್ದೀನ್ ಬಾವಾ ಅಲ್ಲಿ MLA ಆಗಿ ಬರುವಾಗ ಆಲ್ರೆಡಿ ಟೋಲ್ ಗೇಟ್ ಸ್ಯಾಂಕ್ಷನ್ ಆಗಿತ್ತು. ಮೊಯ್ದೀನ್ ಬಾವಾ ಪ್ರಯತ್ನ ಪಟ್ಟು DC ಹತ್ರ ಹೇಳಿ 1 ವರ್ಷ ಈ ಪ್ರಕ್ರಿಯೆಯನ್ನು ದೂಡಿದ್ರು. ಅದರ ನಂತರ ಅವರು ಕೋರ್ಟ್ಗೆ ಹೋದ್ರು. ಹೈವೇ ಅಥಾರಿಟಿ ಜನರಿಗೆ ಮತ್ತೆ DC ಅವರಿಗೆ ಒಂದ್ಸಲ ಪ್ರೆಸ್ ಮೀಟ್ ಕರೆದು ಏನ್ ಹೇಳ್ತಾರೆ ಅಂದ್ರೆ, ಟೆಂಪರರಿ ಟೋಲ್ ಗೇಟ್ ಇದು ಆದ ಮೇಲೆ ಹಳೆ ಹೆಜಮಾಡಿಯಲ್ಲಿ ಆದ ಕೂಡಲೇ ನಾವು ಅದನ್ನ ಅಲ್ಲಿಂದ ಶಿಫ್ಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಹೇಳಿ ಹೆಜಮಾಡಿಯಲ್ಲಿ ಆಗ್ತದೆ, ಅಲ್ಲೂ ಶುಲ್ಕ ವಸೂಲಿ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ. ಸೊ ಅದಕ್ಕೆ ಜನರೆಲ್ಲ ಸೇರ್ಕೊಂಡು ರಿವೋಲ್ಟ್ ಮಾಡಿದ್ರು. ಈ ರಿವೋಲ್ಟ್ ಅಲ್ಲಿ ಮೊಯ್ದೀನ್ ಬಾವಾ, ರಮನಾಥ್ ರೈ ಆಗಿರ್ಬೋದು, ಐವನ್ ಡಿಸೋಜಾ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಯಾರಿದ್ದಾರೆ ನಮ್ಮ ಶಾಸನ ಅವಧಿಯಲ್ಲಿ ಅವರು ಅಲ್ಲಿ ರಿವೋಲ್ಟ್ ಗಳನ್ನು ಮಾಡಿದ್ದಾರೆ. ನಾವು ಧರಣಿ ಕೂತ್ಕೊಂಡಿದ್ದೇವೆ. ಸೊ ಆವಾಗ್ಲೂ ನಾವು ಧರಣಿ ಮಾಡಿದ್ದೇವೆ, ಇವತ್ತು ಮಾಡಿದ್ದೇವೆ. ಅಲ್ಲ, ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಇವರು ಭರತ್ ಶೆಟ್ಟರು ಕೂಡ ಇದು ಸರಿಯಲ್ಲ, ಇದು ತೆಗಿಬೇಕು ಅಂತ ಅವರು ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ. ಹೇಳುದು ಇಂಪಾರ್ಟೆಂಟ್ ಅಲ್ಲ ನೋಡಿ, ನಿಮ್ಮ ಹಾಗೆ ಇಲ್ಲ, ನಿಮ್ಮ ಶಾಸಕರಾಗಿರುವಾಗ ಏನ್ ಮಾಡಬೇಕು? ಸಿಂಪಲ್ ಆಗಿ ನಾನು ಕೇಳ್ತಾ ಇರೋದು, ನಿಮ್ಗೂ ಗೊತ್ತಿರ್ಬೇಕು, ಸ್ಟೇಟ್ ಗವರ್ಮೆಂಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಗೆ ಹೈವೇ ಅಥಾರಿಟಿ ಬರುವಂತದ್ದು ಅದು ಸೆಂಟ್ರಲ್ ಗವರ್ಮೆಂಟ್ ಗೆ ಬರುವಂತದ್ದು, ಸ್ಟೇಟ್ ಗವರ್ಮೆಂಟ್ ಗೆ ಬರಲ್ಲ. ಬಟ್ ಇವಾಗ ಏನಾಗಿದೆ, ಭರತ್ ಶೆಟ್ರು ಹಾಗೂ ನಳಿನ್ ಕುಮಾರ್ ಕಟೀಲ್ ಇಬ್ರು ಒಂದೇ ಪಕ್ಷಕ್ಕೆ ಸೇರಿದವರು. ಸೊ ಇವರು ಇಬ್ರು ಕೊಲೈಡ್ ಹಾಕೊಂಡು ದೇ ಕ್ಯಾನ್ ಈಸಿಲಿ ರಿಮೂವ್ ಇಟ್ ಆಫ್. ಅಂಡ್ ಭರತ್ ಶೆಟ್ರು ಬೇಡ, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇಟ್ಸ್ ಅ ವೆರಿ ಸ್ಮಾಲ್ ಚಾಲೆಂಜ್. ಮತ್ತೆ ಯಾಕೆ ಮಾಡೋದಿಲ್ಲ ಅಂತ ಅದು ನೀವು ಅವ್ರ ಹತ್ರ ಕೇಳ್ಬೇಕು. ಅಲ್ಲ, ನಿಮ್ಗೆ ಒಂದು ಐಡಿಯಾ? ನಮ್ಗೇನು ಐಡಿಯಾ ಇಲ್ಲ. ನಾನು ಹೇಳಿದ್ದೆಲ್ಲ, ಇವ್ರು ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ. ಈಗ ಫಸ್ಟ್ ಆಪಾದನೆ ಇವ್ರು ನಮ್ಮ ಮೇಲೆ ಮಾಡಿದ್ದು ಏನಂದ್ರೆ, ನಾವು ಸೂಟ್ ಕೇಸ್ ಅಂದ್ರೆ ಇವ್ರಿಗೆಲ್ಲ ಏನೋ ಹೋಗ್ತದೆ, ಮಾಮೂಲಿ ಯಾರ್ಯಾರು ಎಷ್ಟೆಷ್ಟು ತಕೊಂಡಿದ್ದಾರೆ ಅಂತ ಗೊತ್ತುಂಟು ಅಂತ ಹೇಳಿದ್ದಾರೆ. ಹಾಗಾದ್ರೆ ನನ್ನ ಪ್ರಕಾರ ಇವರಿಗೆ ಆಲ್ರೆಡಿ ಸಿಗ್ತಾ ಇದೆ.
ಎಷ್ಟು ಗೊತ್ತಿಲ್ಲ, ಅದು ಅವ್ರ ಹತ್ರ ಕೇಳ್ಬೇಕು. ಅವ್ರಿಗೆ ಪಾಪ ಏನೋ ಬೇಜಾರಾಗ್ತಾ ಇದೆ ಏನೋ ಗೊತ್ತಿಲ್ಲ. ಅವರ ಪಾಲಲ್ಲಿ ನಾವು ಈಗ ಆಡಳಿತದಲ್ಲೂ ಇಲ್ಲ, ಆದ್ರೂ ನಮ್ಗೆ ಏನೋ ಅಲ್ಪ ಸ್ವಲ್ಪ ದುಡ್ಡು ಬರ್ತಾ ಇದೆ ಅಂತ ಹೇಳಿ ಬೇಜಾರಾಗ್ತಾ ಇದೆ ಏನು, ಅದಕ್ಕಾಗಿ ಅವ್ರಿಂದ ಹೇಳ್ತಿದ್ದಾರೆ. ಇಲ್ಲ, ನಮ್ಗೆ ಗೊತ್ತಿಲ್ಲ. ಅವ್ರ ಥಿಂಕಿಂಗ್, ಯಾಕಂದ್ರೆ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಮೇ ಬಿ ಕಮ್ಮಿ ಕೊಡ್ತಾ ಇದ್ದಾರಾ ಏನೋ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಅವ್ರೀಗ ನಮ್ಮೇಲೆ ಆಪಾದನೆ ಮಾಡಿದ್ದಾರೆ. ಅಂದ್ರೆ ಇವ್ರಿಗೇನೋ ಹೋಗ್ತದೆ, ಹೋರಾಟ ಮಾಡಿದ ಕೂಡಲೇ ಇವ್ರಿಗೆಲ್ಲ. ನಾನ್ ನಿಜವಾಗಿ ಅಂದ್ರೆ ಹೋರಾಟ ಮಾಡಿದವರಿಗೂ ಅವರು ಟೋಲ್ ಗೇಟ್ ನವರು ಸ್ವಲ್ಪ ಕಾಣೆ ಕೊಡ್ತಾರೆ, ಆಗ ಆಡಳಿತ ಪಕ್ಷದವರದ್ದು ಪಾಲು ಸ್ವಲ್ಪ ಕಡಿಮೆ ಆಗಬಹುದು, ಆ ರೀತಿಯ ಭೀತಿಯಿಂದ ಇರ್ಬಹುದು. ಅಂದ್ರೆ ರಾಜಕೀಯ ಹೀಗೆ ಇಲ್ಲಿವರೆಗೆ ಬಂದಿದೆ. ಹೌದೌದು, ಇಲ್ಲಿವರೆಗೆ ಬಂದಿದೆ. ಇಲ್ಲದ್ರೆ ಇಂತ ಒಂದು ಕೀಳವಾದ ಮಾತನ್ನು ಅವ್ರು ಆಡೋದು, ಅದು ಶಾಸಕರಾಗಿ, ಅದು ಅವ್ರಿಗೆ ಖಂಡಿತವಾಗಿ ಶೋಭೆ ಅಲ್ಲ. ಈಗ ನಿಮ್ಮದು ಇದೇ ತರ ಸ್ಟೇಟ್ಮೆಂಟ್ಗಳು ಒಂದು ಹಿಂದೆ ಒಮ್ಮೆ ದಕ್ಷಿಣ ಕನ್ನಡದ ಜಿಲ್ಲೆಯ ಉಪಾಧ್ಯಕ್ಷರಾಗಿದ್ದಂತ ಜಗದೀಶ್ ಅಧಿಕಾರಿ ಅವರಿಗೆ ಅವರೊಂದು ಯಾವುದೋ ಸ್ಟೇಟ್ಮೆಂಟ್ ಕೊಟ್ಟದಕ್ಕೆ ಅವರಿಗೆ ಮಸಿ ಬಳಿಬೇಕು ಅಂತ. ಹೌದು, ಅದು ಸರಿಯಾ? ನೀವೊಬ್ರು ಎಜುಕೇಟೆಡ್, ಐ ಮೀನ್ ಓಕೆ, ನಾನು ಸರಿ ಅಂತ ಹೇಳ್ತೀನಿ. ಹೇಗೆ? ನನ್ನ ಪ್ರಕಾರ ಅದು ಸರಿ. ಯಾಕೆಂದ್ರೆ ನೋಡಿ, ನಾನು ಒಂದು ಬಿಲ್ಲವ ಕಮ್ಯುನಿಟಿಯ ಹುಡುಗಿ. ಫಸ್ಟಿಗೆ ಬರುವಂತದ್ದು ನನ್ನ ಜಾತಿ. ನೀವು ಜಾತಿವಾದಿ ಖಂಡಿತ ಅಲ್ಲ. ಆದ್ರೆ ನಮ್ಮ ಜಾತಿ ನೋಡಿ, ನನ್ನ ಜಾತಿ ಅಂತಲ್ಲ, ಯಾರು ಸಹ ಯಾವ ಧರ್ಮದ ಬಗ್ಗೆ, ಯಾವ ಜಾತಿಯ ಬಗ್ಗೆ ಕೀಳವಾಗಿ ಮಾತಾಡುವ ಅಧಿಕಾರ ಯಾರಿಗೂ ಇಲ್ಲ ಈ ಸಮಾಜದಲ್ಲಿ. ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು. ಜಗದೀಶ್ ಅಧಿಕಾರಿ ಅವರು ತುಂಬಾ ಕೇವಲವಾಗಿ, ಕೀಳವಾಗಿ ನಮ್ಮ ಬಿಲ್ಲವ ಸಮುದಾಯದ ಬಗ್ಗೆ ಹೇಳಿಕೆಯನ್ನು ಕೊಟ್ಟರು. ಹೌದು, ಕೋಟಿ ಚೆನ್ನೈರ ಬಗ್ಗೆ ಕೊಟ್ಟರು. ಅವ್ರು ನಮ್ಮ ದೇವ್ರು, ಅವರ ಬಗ್ಗೆ ಕೊಡ್ತಾರೆ. ಅವರ ಬಗ್ಗೆ ಕೊಟ್ಟಾಗ ನಾನು ಒಂದು ದಿನ ಸುಮ್ಮನೆ ಇದ್ದೆ ಆ ಸ್ಟೇಟ್ಮೆಂಟ್ ನೋಡ್ಕೊಂಡು. ಯಾಕೆಂದ್ರೆ ನಮ್ಮ ಕಮ್ಯುನಿಟಿಯಲ್ಲಿ ಎಷ್ಟೋ ದೊಡ್ಡ ಜನರು ಇದ್ದಾರೆ, ಸಾಮಾಜಿಕವಾಗಿ ಮುಂದೆದ್ದವರು ಎಷ್ಟೋ ಜನ ಇದ್ದಾರೆ. ಯಾರಾದ್ರೂ ಮುಂದೆ ಬರ್ತಾರೆ, ಏನಾದ್ರೂ ಮಾತಾಡ್ತಾರೆ ಅಂತ ಅನ್ಕೊಂಡೆ. ಬಟ್ ಫೈನಲಿ ನೋಡುವಾಗ ಯಾರು ಮುಂದೆ ಬರ್ಲಿಲ್ಲ. ಹಾಗಾಗಿ ಐ ಹ್ಯಾಡ್ ಟು ಟೇಕ್ ಅ ಸ್ಟೆಪ್ ಅಂಡ್ ಐ ಹ್ಯಾಡ್ ಟು ಅಲರ್ಟ್ ಮೈ ಕಮ್ಯುನಿಟಿ. ನನ್ನ ಕಮ್ಯುನಿಟಿ ಅವರನ್ನು ನಾನೊಂದು ಅಲರ್ಟ್ ಮಾಡಬೇಕಿತ್ತು. ಹಾಗಾಗಿ ನಾನು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೇನೆ. ಪ್ರತಿ ಸಲ ನೋಡಿದಾಗ ನಮ್ಮ ಹಿಂದುಳಿದ ವರ್ಗದ ಜನರನ್ನು ಇನ್ಕ್ಲೂಡಿಂಗ್ ಬಿಲ್ಲವಾಸ್ ಆಗಿರ್ಬೋದು, ಕುಲಾಲ್ಸ್ ಆಗಿರ್ಬೋದು, ಪ್ರತಿ ಒಂದು ಹಿಂದುಳಿದ ವರ್ಗದ ಜನರನ್ನು ರಾಜಕೀಯವಾಗಿ ಉಪಯೋಗ ಮಾಡಿದ್ದಾರೆ. ಯಾವ್ಯಾವ್ದು ರಾಜಕೀಯ ಪಕ್ಷಕ್ಕೆ ಬೇಕಾಗಿ ಇವರು ಪ್ರಾಣ ಬಲಿದಾನ ಕೊಟ್ಟಿದ್ದಾರೆ. ಹಾಗಿರುವಾಗ ಒಂದು ಕಮ್ಯುನಿಟಿಯ ಬಗ್ಗೆ, ಅವರ ಕಮ್ಯುನಿಟಿಯ ಬಗ್ಗೆ ಯಾರೋ ಒಂದು ಕೇವಲವಾಗಿ ಮಾತಾಡ್ತಾನಿದ್ದಾನಂತಾದ್ರೆ, ಫಾರ್ ದಟ್ ಪೀಪಲ್ ನೀಡ್ ಟು ರಿಯಾಕ್ಟ್. ಅದಕ್ಕೆ ನಾನು ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟೆ. ಬಟ್ ಖಂಡಿತವಾಗಿ ನನ್ನ ದುರುದ್ದೇಶ ಇರಲಿಲ್ಲ. ಬಿಕಾಸ್ ಐ ನ್ಯೂ ಜಗದೀಶ್ ಅಧಿಕಾರಿನೂ ಹಿ ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಅವರು ಈ ಸ್ಟೇಟ್ಮೆಂಟ್ ಕೇಳಿದ ಕೂಡಲೇ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಾರಂತ ನಂಗೆ ಗೊತ್ತಿತ್ತು. ಇಮಿಡಿಯೇಟ್ ಆಗಿ ಅವ್ರು ರಿಯಾಕ್ಟ್ ಮಾಡಿದ್ರು, ಅವ್ರಿಗೆ ಕ್ಷಮೆಯನ್ನು ಕೇಳಿದ್ರು. ನನ್ನ ಡಿಮಾಂಡ್ ಜಾಸ್ತಿ ಏನಿರ್ಲಿಲ್ಲ. 3 ದಿನ ಟೈಮ್ ಅವಕಾಶ ಕೊಟ್ಟಿದ್ದೆ ನಾನು ಅವರಿಗೆ. ಆ 3 ದಿನದಲ್ಲಿ ಅವರು ನಮ್ಮ ಗರೋಡಿಗೆ ಹೋಗಿ ಕ್ಷಮೆಯನ್ನು ಕೇಳಬೇಕು ಅಂತ ಕೇಳಿದ್ದೆ. ಜನಾರ್ದನ್ ಪೂಜಾರಿ ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಲೀಡರ್, ಅವರು ನಮ್ಗೆಲ್ಲರಿಗೂ ಆಧಾರ. ಅವರು ಹಾಗಿರುವಾಗ ಅವರ ಬಗ್ಗೆ ಕೇವಲವಾಗಿ ಮಾತಾಡಿದ್ರು. ಜನಾರ್ದನ್ ಪೂಜಾರಿ ಹತ್ರ ಕ್ಷಮೆ ಕೇಳಬೇಕು ಅಂತ ಕೇಳಿದ್ದೆ. ಅದೇ ದಿನದಲ್ಲಿ ಹಾಗೆ ನೋಡಿದ್ರೆ ರಮನಾಥ್ರಿ ಅವರು ಜನಾರ್ದನ್ ಪೂಜಾರಿ ಅದು ಮತ್ತೆ ಮಾತಾಡುವ, ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡುವ. ಹಾಗಿರುವಾಗ ನಾನು ಜಗದೀಶ್ ಅಧಿಕಾರಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಹೋಗಿ ಅಲ್ಲಿ ಕ್ಷಮೆಯನ್ನು ಕೇಳಿದ್ರು. ನಾನು ನನ್ನ ಸ್ಟೇಟ್ಮೆಂಟ್ ಅನ್ನು ಹಿಂತಕೊಂಡೆ. ನಾನು ಯಾವ ರೀತಿ ಹಿಂತಕೊಂಡೆ ಅಂದ್ರೆ, ನಾನ್ ನಮ್ಮ ಯುವಕರ ಹತ್ರ ಹೇಳಿದೆ, ನಾನು ಏನ್ ಹೇಳಿದ್ದೆ, ಮಸಿ ಬಡೀರಿ ಅಂತ, ಬಡಿಬೇಡಿ. ಆ 1 ಲಕ್ಷ ಮೊತ್ತ ನಾನು ನಿಮ್ಗೆ ಏನು ಘೋಷಿಸಿದ್ದೆ ಅದನ್ನು ನಾನು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡ್ತೇನೆ ಅಂತ ಹೇಳಿ 10 ಜನ ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿದಲ್ಲಿ ನಾನು ಅದನ್ನು ಹಂಚಿ ಅದನ್ನು ಫಿನಿಶ್ ಮಾಡಿದೆ. ಈಗ ಅದೇ ವಿಷಯಕ್ಕೆ ಬರುವಾಗ ನೀವು ಹೇಳಿದ್ರಿ, ಬಿಲ್ಲವರನ್ನು, ಹಿಂದುಳಿದವರನ್ನು ಈ ರೀತಿ ಕ್ರಿಮಿನಲ್ ಚಟುವಟಿಕೆ, ಕೊಲೆ, ಇದಕ್ಕೆಲ್ಲ ಬಳಸ್ಕೊಳ್ತಾರೆ ಅಂತ. ನೀವು ಕೂಡ ಬಳಸ್ಕೊಂಡ ಹಾಗಾಯ್ತಲ್ಲ? ಎಲ್ಲಿ? ಬಿಲ್ಲವ ಯುವಕರೇ, ನೀವು ಯಾರು ಮಸಿ ಹಚ್ಚಿದಿರಿ, ನಿಮಗೆ ಹಣ ಕೊಡ್ತೀರಿ? ಇಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ನೋಡಿ, ನಾನು ಕಾಲ ಅವಕಾಶ ಕೊಟ್ಟಿದ್ದೆ. ಜಗದೀಶ್ ಅಧಿಕಾರಿ ಅವರು ಒಂದು ಮನುಷ್ಯರಾಗಿದ್ದು ಅಷ್ಟು ಪ್ರಜ್ಞೆ ಅವರಿಗೂ ಇರ್ತದೆ, ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತ. ರಿಯಾಕ್ಟ್ ಮಾಡಿದ್ರಲ್ಲ, ಇಲ್ಲಿ ನಿಮಗೆ ಮಸಿ ಬಳಿಬೇಕು ಅಂತ ಇರ್ಲಿಲ್ಲ ಬಿಲ್ಲವರು, ಅಂದ್ರೆ ಅವರಿಗೆ ಒಂದು ಹೆದರಿಕೆ ಹುಟ್ಟಿಸ್ಲಿಕ್ಕೆ ಖಂಡಿತ. ಯಾಕೆಂದ್ರೆ ಇನ್ನೊಂದು ಸಲ ಇಂತ ಹೇಳಿಕೆಗಳನ್ನು ನಮ್ಮ ಸಮುದಾಯದ ಬಗ್ಗೆ ಮಾತ್ರ ಅಲ್ಲ, ಯಾವುದೇ ಧರ್ಮ, ಯಾವುದೇ ಜಾತಿ ಬಗ್ಗೆ ಮಾಡುವಾಗ ಆಲೋಚನೆ ಮಾಡ್ಬೇಕು, ಏನು ರಿಯಾಕ್ಷನ್ಸ್ ಬರ್ತದೆ ಅಂತ ಹೇಳಿ. ಹಾಗಾಗಿ ನಾನು ಈ ಹೇಳಿಕೆಯನ್ನು ಕೊಟ್ಟೆ. ಇದರಿಂದ ನನಗೆ ಏನು ಪಶ್ಚಾತ್ತಾಪ ಅಂತೂ ಖಂಡಿತ ಇಲ್ಲ. ಇನ್ನೊಂದು ವೈರಲ್ ಆದದ್ದು, ಅವಿನಾಶ್ ಬಿರುವ ಅಂತ ಒಬ್ಬ ಫೇಸ್ಬುಕ್ ಪೇಜ್ ನಲ್ಲಿ, ಪ್ರಶಾಂತ್ ಬಿರುವ, ಸರಿ ಪ್ರಶಾಂತ್ ಬಿರುವ,
ಅವ್ರು ಕೆಟ್ಟದಾಗಿ ಏನೋ ಕಮೆಂಟ್ ಮಾಡಿದ್ರು, ಅದಕ್ಕೆ ನೀವು ಸಿಕ್ಕಾಬಟ್ಟೆ ನೀವು ಹೇಳಿದ್ದು ಬೈದದ್ದೆಲ್ಲ ಸಿಕ್ಕಾಬಟ್ಟೆ ವೈರಲ್ ಆಯಿತು. ಎಲ್ಲರೂ ಎರಡು ಪರ ಮತ್ತು ವಿರೋಧ ಎರಡು ಕೂಡ ಬಂತು. ನಿಮಗೆ ಕೆಟ್ಟದಾಗಿ ಬೈದ್ರು, ಆದರೆ ನೀವು ಅವರ ತಾಯಿಗೆ ಕೆಟ್ಟದಾಗಿ ಬೈದ್ರಿ, ಅದು ಸರಿಯಾ? ಇಬ್ಬರು ಮಹಿಳಾ ಶೋಷಣೆ ಆಗಿಲ್ಲ? ಇಲ್ಲ ನೋಡಿ, ನಾನು ಒಂದು ಮಹಿಳೆ, ನನ್ಗೂ ಮನೆ, ನಾನು ಇದೆಲ್ಲ ಸ್ಟುಡಿಯೋ ಎಲ್ಲ ಮುಗಿಸಿ ಸಂಜೆ ನಾನು ನನ್ನ ಮನೆಗೆ ಹೋಗ್ಬೇಕು. ಅಲ್ಲಿ ನನ್ಗೆ 2 ಮಕ್ಕಳಿದ್ದಾರೆ, ನಮ್ಮ ಮನೆಯವರಿದ್ದಾರೆ, ನಮ್ಮ ಅತ್ತೆ ಇದ್ದಾರೆ, ನಮ್ಮ ತಂದೆ ತಾಯಿ ಎಲ್ಲರೂ ಇದ್ದಾರೆ, ನನ್ನ ತಮ್ಮ ಇದ್ದಾನೆ, ತಂಗಿ ಇದ್ದಾರೆ, ನನ್ಗೂ ಒಂದು ಕುಟುಂಬ ಅಂತ ಇದೆ. ಎಲ್ಲರೂ ಈ ಕಾಲದಲ್ಲಿ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಎಲ್ಲರೂ ಆಕ್ಟಿವ್ ಆಗಿದ್ದಾರೆ. ಸೊ ಯಾರೋ ಒಬ್ಬ ತುಂಬಾ ಕೇವಲವಾಗಿ ಸೆಕ್ಷುವಲಿ ಅಬ್ಯೂಸ್ ಮಾಡ್ತಾನೆ ಅಂತ ಆದ್ರೆ ನನಗೆ ಫೇಸ್ಬುಕ್ ಅಲ್ಲಿ 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ಪ್ರತಿ ಬಾರಿ ನಾನು ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಕೂಡಲೇ ನನ್ನ ಬಗ್ಗೆ ಸೆಕ್ಷುವಲಿ ಅಬ್ಯೂಸ್ ಮಾಡ್ತಾರೆ. ಯಾಕೆ ಅಬ್ಯೂಸ್ ಮಾಡ್ತಾರೆ ಅಂದ್ರೆ ಇನ್ನು ಮುಂದಕ್ಕೆ ಇವಳು ಇಂಥ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಹೇಳಿ. ಅಂತಕ್ಕೆಲ್ಲ ನಾನು ಜಗ್ಗುವ ಹೆಣ್ಣಲ್ಲ. ಹಾಗಾಗಿ ಈ ಒಂದು ಆಕ್ಷನ್ ಈ ಸಮಾಜದಲ್ಲಿ ನಾನು ಹೊರಡಿಸಬೇಕಿತ್ತು. ಐ ವಾಂಟೆಡ್ ಟು ಟೆಲ್ ದ ಅದರ್ ಮೆನ್ ಇನ್ ದ ಸೊಸೈಟಿ, ಅಂದ್ರೆ ನೀವು ನೆಕ್ಸ್ಟ್ ಟೈಮ್ ಈ ರೀತಿ ಬರ್ದ್ರೆ ನಿಮ್ ಮನೆ ಬಾಗಿಲಿಗೂ ನಾನು ಬರ್ತೇನೆ ಅಂತ. ಯಾಕೆಂದ್ರೆ ಯಾರನ್ನು ರೀಚ್ ಆಗೋದು ತುಂಬಾ ಕಷ್ಟ ಅಥವಾ ತುಂಬಾ ಡಿಫಿಕಲ್ಟ್ ಏನೂ ಅಲ್ಲ. ಹಾಗಿರುವಾಗ ಅವನ ಅಮ್ಮನಿಗೆ ಹೇಳುವಾಗ ಅವನಿಗೆ ತುಂಬಾ ನೋವಾಗ್ತದೆ, ಅವನ ಮನೆಯವರಿಗೆ ಹೇಳುವಾಗ, ಅವನ ಮಗಳಿಗೆ ಹೇಳುವಾಗ, ಅವನ ತಾಯಿಗೆ ಹೇಳುವಾಗ ನೋವಾಗ್ತದೆ. ನನಗೂ ನನ್ನ ಮಕ್ಕಳಿದ್ದಾರೆ, ನನ್ನ ಗಂಡ ಇದ್ದಾರೆ, ನಮ್ಮ ಅತ್ತೆ ಇದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರೆ, ಅವರಿಗೂ ಬೇಜಾರಾಗ್ತದಲ್ವಾ? ಏನಾಯ್ತು ಆಮೇಲೆ? ರಾಜ್ಯ ಆಯ್ತದ? ರಾಜಿ ಆಗ್ಲಿಲ್ಲ. ಅದೇನ್ ಮಾಡ್ಬೇಕು, ನಾನು ಈ ಪೋಸ್ಟ್ ಮಾಡಿದ ಕೂಡಲೇ ಎಲ್ಲ ವಿಡಿಯೋ ವೈರಲ್ ಆಯ್ತು. ಆ ಹುಡುಗ ಮತ್ತೆ ಬಂದ್ ನನ್ಗೆ ಸಾರಿ ಕೇಳಿದ. ಸೊ ಸಾರಿ ಕೇಳಿದ ಮೇಲೆ ಆಸ್ ಯೂಶುವಲ್ ಎಷ್ಟು ಗಂಟೆ? ಮಧ್ಯರಾತ್ರಿಯಲ್ಲಿ ಹೌದು, ಮಧ್ಯರಾತ್ರಿಯಲ್ಲಿ ಆ ಹುಡುಗ ನನ್ನನ್ನು ಮೀಟ್ ಮಾಡಿ ಮಹಾತ್ಮ ಗಾಂಧಿ ಹೇಳಿದಂತ ಸ್ವಾತಂತ್ರ್ಯ ಸಿಕ್ತು? ಖಂಡಿತ ಸಿಕ್ಕಿದೆ. ನನಗೆ ಅಂತೂ ಆ ಸ್ವಾತಂತ್ರ್ಯ ಸಿಕ್ಕಿದೆ. ನಾನು ತುಂಬಾ ಹೆಮ್ಮೆ ಪಡ್ತೇನೆ ನಾನೊಂದು ಮಹಿಳೆ ಅಂತ ಹೇಳಲಿಕ್ಕೆ. ನನಗೆ ಧೈರ್ಯ ದೇವರು ಕೊಟ್ಟಿದ್ದಾರೆ. ಹಾಗಿರುವಾಗ ಐ ಥಿಂಕ್ ಮತ್ತೆ ನಾನು ನಂದು ಪಾಯಿಂಟ್ ಔಟ್ ಮಾಡುವಂತ ವಿಷಯಗಳು ಯಾವುದೂ ಇಲ್ಲ. ಧೈರ್ಯದಲ್ಲಿ ವೈಯಕ್ತಿಕವಾಗಿ ಪಾಯಿಂಟ್ ಔಟ್ ಮಾಡುವಂತ ವಿಷಯಗಳು ಯಾವುದೂ ಇಲ್ಲ. ಹಾಗಾಗಿ ಇಷ್ಟು ಜೋರಾಗಿ ಗಟ್ಟಿಯಾಗಿ ಮಾತಾಡ್ತೇನೆ. ಎಲ್ಲದಕ್ಕೂ ಅಕೌಂಟಬಿಲಿಟಿಯನ್ನು ಇಟ್ಕೊಳ್ತೇನೆ. ಈಗ ಮಂಗಳೂರಿನಲ್ಲಿ ಒಬ್ರು ಬಾಲಕಿಯ ರೇಪ್ ಆದಾಗ ನೀವು ಹೇಳಿದ್ರಿ ಆರೋಪಿಗಳನ್ನ ಗುಂಡಿಟ್ಟು ಕೊಲ್ಲಿ ಅಂತ. ಖಂಡಿತ ಅಲ್ಲ, ಗುಂಡಿಟ್ಟು ಕೊಂದ್ರೆ ಹೀಗೆ ಯಾರಾದ್ರೂ ಮಿಥ್ಯಾರೋಪ ಹೊರಿಸಿ, ಯಾರೋ ಅತ್ಯಾಚಾರ ಮಾಡಿಯೋ ಮಿಥ್ಯಾರೋಪ ಹೊರಿಸಿ ಅವರ ಆರೋಪಿಗಳನ್ನ ತೋರಿಸಿ ಗುಂಡಿಟ್ಟು ಕೊಂದ್ರೆ ಅಲ್ಲಿ ಮುಗಿಸ್ಬೋದಲ್ಲ ಪ್ರಕರಣ? ಲೆಕ್ಕದಲ್ಲಿ ವಿಚಾರಣೆ ಆಗ್ಬೇಕಲ್ವಾ? ಇದು ವಿಚಾರಣೆ ಆಗ್ಬೇಕು ಅಂತ ಹೌದು, ಬಟ್ ಎಷ್ಟೋ ಸಲ ಸಂದರ್ಭಗಳಲ್ಲಿ ಈ ಬಾಲಕಿಯನ್ನು ಯಾರು ಕೊಂದಿದ್ದಾರೆ ಸಿಸಿಟಿವಿ ಫುಟೇಜ್ ಅಲ್ಲಿ ಕ್ಲಿಯರ್ ಆಗಿ ಅದು ಕಾಣ್ತಾ ಇತ್ತು, ಯಾರು ರೇಪ್ ಮಾಡಿದ್ದಾರೆ, ಯಾರು ಕೊಂದಿದ್ದಾರೆ ಅಂತ ಹೇಳಿ. ಅಂತವರನ್ನು ನಾವು ಇನ್ನು ಮತ್ತೆ ಜಾಸ್ತಿ ಸಾಕ್ಷಿ ಏನ್ ಬೇಕು? ಈಗ ಸಿಸಿಟಿವಿ ಫುಟೇಜ್ ಅಲ್ಲಿ ಯಾರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಂಡು ಬಂದು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಅವನ ಫುಟೇಜ್ ಕರೆಕ್ಟ್ ಆಗಿ ಕ್ಲಿಯರ್ ಆಗಿದೆ. ಅಂತವರಿಗೆ ಮತ್ತೆ ಇಂಥ ಶಿಕ್ಷೆ, ಆ ಮಗು ಅದರ ಪ್ರಾಣ ಕಳ್ಕೊಂಡಿದೆ, ಅದು ಒಂದು 7 ವರ್ಷದ ಮಗು. ಆ ಮಗುವನ್ನು ರೇಪ್ ಮಾಡಿ ಇವನಿಗೆ ಏನ್ ಸುಖ ಸಿಕ್ಕಿದೆ? ಅಂತವನನ್ನು ಕೊಲ್ಲೋದೇ ಬೆಟರ್ ಅಲ್ವಾ? ನೇಣಿಗೆ ಹಾಕ್ಬೇಕು, ವಿಚಾರಣೆ ಮಾಡಿ. ಖಂಡಿತ. ನೀವೇನು ಹೇಳಿದ್ರೆ ಮಗಳ ಹೆಸರು ಇಡ್ತೇನೆ, ಮಗಳಿಗೆ ಹೆಸರು ಇಡ್ತೇನೆ ಅಂತ ಇಡ್ಲಿಲ್ವಾ ಆಮೇಲೆ? ಇಲ್ಲ, ಆಕ್ಚುಲಿ ನೀವು ಮೀಡಿಯಾದವರು ಸುಮ್ನೆ ಅನ್ನೆಸೆಸರಿ ಎಷ್ಟೋ ಸಲ ನನ್ನ ಸ್ಟೇಟ್ಮೆಂಟ್ ಗಳನ್ನು ಕಾಂಟ್ರವರ್ಸಿ ಮಾಡಿದಿರಿ. ಇವತ್ತಿಗೂ ಯೂಟ್ಯೂಬ್ ಅಲ್ಲಿ ಆ ಸ್ಟೇಟ್ಮೆಂಟ್ ಇದೆ. ನೀವು ಇನ್ನೊಂದ್ಸಲ ಸರಿಯಾಗಿ ಅದನ್ನು ಕೇಳ್ಕೊಳ್ಬೇಕು. ನಾನು ಆಸಿಫಾ ರೇಪ್ ಪ್ರಕರಣ ಆದಾಗ ನಾನು ಹೇಳಿದ್ದು ನನಗೂ ಒಂದ್ ಮಗಳಿದ್ದಾಳೆ, ಅದೇ ಏಜ್ ಇದು, ಆ ಮಗಳನ್ನ ನೋಡುವಾಗ ನನ್ನ ಮಗಳನ್ನ ನೋಡಿದಾಗೆ ಆಗ್ತದೆ ಅಂತ ಹೇಳಿದ್ದು, ಹೆಸರಿಡ್ತೇನೆ ಅಂತೆಲ್ಲ ಹೇಳಲಿಲ್ಲ. ಹಾಗಿರುವಾಗ ಈ ಸ್ಟೇಟ್ಮೆಂಟ್ ಅನ್ನು ನನ್ನ ಪ್ರಕಾರ ನೀವೇ ಸರಿ ಕೇಳ್ಕೊಳ್ಬೇಕು. ಈಗ ಮತ್ತೆ ಮಹಿಳೆಯರ ಮೇಲೆ ಭಾರತೀಯರಿಗೆ ಅಂದ್ರೆ ಈ ಭಾರತದಲ್ಲಿ ಇಷ್ಟು ದೌರ್ಜನ್ಯ ಆಗುವ, ನನಗೆ ಭಾರತೀಯ ಅಂತ ಹೇಳಲಿಕ್ಕೆ ನಾಚಿ ಆಗ್ತದೆ ಅಂತ ಹೇಳ್ತೀರಿ. ಅದು ಒಂದು ಭಾರತೀಯತೆ, ನಿಮ್ಮ ರಾಷ್ಟ್ರೀಯತೆ ಬಗ್ಗೆ ಪ್ರಶ್ನೆ ಮಾಡಿದಾಗಲ್ಲ? ಮತ್ತೆ ಮಹಿಳೆಯರ ಮೇಲೆ ಅಷ್ಟು ದೌರ್ಜನ್ಯ ಆಗುವಾಗ ಆ ಮಹಿಳೆಯರು ಸಾಯುವುದು ನಿಮ್ಗೆ ಓಕೆಯಾ? ಆ ಮಹಿಳೆಯರು ರೇಪ್ ಆಗುದು ಓಕೆಯಾ? ಮಹಿಳೆಯರಿಗೆ ನಮ್ಗೆ ಈಗ ನಾವು ಹೇಳ್ತೇವೆ ಸ್ವಾತಂತ್ರ್ಯ ಸಿಕ್ಕಿದೆ, ನನಗೆ ಅಂತೂ ಸಿಕ್ಕಿದೆ, ಬಟ್ ಎಷ್ಟೋ ಜನ ಮಹಿಳೆಯರು ಎಷ್ಟೋ ಕಷ್ಟಗಳಲ್ಲಿದ್ದಾರೆ, ಎಷ್ಟೋ ಜನ ರೇಪಿಗೆ ಬಲಿ ಆಗ್ತಾರೆ, ಎಷ್ಟೋ ಜನ ಡೌರಿ ಸಿಸ್ಟಮ್ಗೆ ಬಲಿ ಆಗ್ತಾರೆ, ಇವತ್ತಿಗೂ ಬಲಿ ಆಗ್ತಾ ಇದ್ದಾರೆ. ಸೊ ನಮ್ಮ ಮಂಗಳೂರು ಅಂತ ಒಂದು ಎಜುಕೇಟೆಡ್ ಡಿಸ್ಟಿಕ್ ಆಗಿ ಎಷ್ಟು ಜನ ಮಹಿಳೆಯರ ರೇಪ್ ಆಯ್ತು, ಎಷ್ಟು ಜನ ಮಹಿಳೆಯರು ಸತ್ತು ಹೋದ್ರು, ಎಷ್ಟು ಜನ ಬಾಲಕಿಯರು ಸತ್ತು ಹೋದ್ರು. ಬಹಿರಂಗವಾಯ್ತು. ಇಲ್ಲಿ ಕಾನೂನಿನ ಜಾಗೃತಿ ಇದ್ದ ಕಾರಣಕ್ಕೆ ಇಷ್ಟು ಕೇಸ್ಗಳು ಹೊರಬಂತು. ಕೆಲವೆಡೆ ಅದೂ ಬರುವುದಿಲ್ಲ. ಈಗ ಕೂಡಿಕೆರೆಯಲ್ಲಿ ನಿಮಗೆ ಹಿಂದೂಗಳು ಅಂದ್ರೆ ಯಾರೋ ಹಲ್ಲೆ ನಡೆಸಿದ್ರು ಚುನಾವಣೆಗೆ ಹೋಗುವಾಗ ಅಂತ ಹೇಳಿದ್ರು. ಯಾಕೆ ನಿಮ್ಗೆ ಹೋದಲ್ಲೆಲ್ಲ ನಿಮ್ದು ಗಲಾಟೆ ವಿವಾದ
ಏನು ವಿಷಯ? ನೋಡಿ, ನಾನು ಕೋಡಿಕೆರೆ ಅನ್ನುವ ಜಾಗಕ್ಕೆ ನಾನು ಜಸ್ಟ್ ಆವಾಗ ಕಾರ್ಪೊರೇಟರ್ ಆಗಿದ್ದಷ್ಟೇ. ನನಗೆ ಪೊಲಿಟಿಕಲ್ ಸಿಸ್ಟಮ್ ಗೊತ್ತಿರಲಿಲ್ಲ. ಈಗ ನಾನು ಗೆದ್ದ ವಾರ್ಡ್ ಅಲ್ಲಿ ಬಿಜೆಪಿ ಇತ್ತು. ಬಿಜೆಪಿಯಲ್ಲಿ ಗೆದ್ದ ವಾರ್ಡ್ ಅಲ್ಲಿ ಬಿಜೆಪಿ ಅಂದ್ರೆ ಸಕ್ರಿಯವಾಗಿತ್ತು ಅಂತಲ್ಲ? ಇಲ್ಲ, ನಾನು ಯಾವ ವಾರ್ಡ್ ಅಲ್ಲಿ ಗೆದ್ದಿದ್ದೆ, ಇಟ್ ವಾಸ್ ಅ ಬಿಜೆಪಿ ವಾರ್ಡ್. ಮೊದಲು ಎಷ್ಟೋ ವರ್ಷಗಳಿಂದ ಬಿಜೆಪಿ ಆಡಳಿತ ಇತ್ತಲ್ಲಿ. ಸಡನ್ ಆಗಿ ಕಾಂಗ್ರೆಸ್ ಅವರು ಬರುವಾಗ ಅವರಿಗೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಸೊ ಈ ಕೋಡಿಕೆರೆ ಅಂತ ಹೇಳುವ ಒಂದು ಊರಲ್ಲಿ ಕೆಲವೊಂದು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿ ವಾಸಿಸ್ತಾ ಇದ್ರು. ಸೊ ದೇ ಡಿಡ್ ನಾಟ್ ವಾಂಟ್ ನಾನು ಅಲ್ಲಿ ಪ್ರಚಾರಕ್ಕೆ ಬರುವುದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಸೊ ಮೊದಲೇ ಅವ್ರು ನನ್ಗೆ ಫೋನ್ ಮಾಡಿ ಹೇಳಿದ್ರು, ಇಲ್ಲಿ ಕಾಂಗ್ರೆಸ್ನವರು ಪ್ರಚಾರ ಕೇಳಲಿಕ್ಕೆ ಬರ್ಬಾರ್ದು ಅಂತ ಹೇಳಿ, ಓಟ್ ಕೇಳಲಿಕ್ಕೆ ಬರ್ಬಾರ್ದು ಅಂತ ಹೇಳಿದ್ರು. ಸೊ ನಾನು ಭಾರತ ದೇಶದಲ್ಲಿರುವುದು, ನಾನೇನು ಪಾಕಿಸ್ತಾನದಲ್ಲಿ ಇರುವವಳಲ್ಲ. ಸೊ ಐ ಹ್ಯಾವ್ ದ ಫ್ರೀಡಮ್. ನಾನೊಂದು ಕಾರ್ಪೊರೇಟರ್ ಆಗಿ ನನ್ನ ವಾರ್ಡ್ ಅಲ್ಲಿ ಎಲ್ಲಿ ತಿರುಗುವ ಅಧಿಕಾರ ನನಗಿದೆ. ಅದು ಯಾರ ಜನರನ್ನು ನಾನು ಫೋರ್ಸ್ ಮಾಡಿ ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ನಾನೇನು ಹೇಳ್ತಾ ಇಲ್ಲ. ನಾನು ನನ್ನ ಪಕ್ಷ ನನಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದೆ ಅದನ್ನು ಮಾಡ್ಲಿಕ್ಕೆ ನಾನು ಕೋಡಿಕೆರೆಗೆ ಹೋಗಿದ್ದೆ. ನಾನು ನಮ್ಮ ಪ್ಯಾಂಪ್ಲೆಟ್ಸ್ ಅನ್ನು ಪ್ರತಿ ಮನೆಗೆ ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಇವರಲ್ಲಿ ಬಂದು ನನಗೆ ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂದ್ರೆ, ನಿನ್ನನ್ನು ಇಲ್ಲಿ ಬರ್ಬಾರ್ದು ಅಂತ ಹೇಳಿದ್ದೇವೆ, ನೀನ್ ಹೇಗೆ ಬಂದಿ ಅಂತ. ಬಟ್ ನಾನು ಪ್ರತಿ ಮನೆಗೆ ಅವ್ರು ಹೇಳಿದ ಮೇಲೆ ಸಹ ಅವ್ರ ಹತ್ರ ಗಲಾಟೆ ಮಾಡಿ ಪ್ರತಿ ಮನೆಗೆ ನನ್ನ ಪಕ್ಷ ಕೊಟ್ಟ ಜವಾಬ್ದಾರಿ ಏನಿತ್ತು ಅದನ್ನು ನಾನು ಪೂರೈಸಿದೆ. ನೀವು ಒಂದು ಕಾರ್ಕಳದಲ್ಲಿ ಒಂದು ಭಾಷಣದಲ್ಲಿ ಹೇಳಿದ್ರಿ, ಕೆಲಸವಿಲ್ಲದಿದ್ದವರು ಹಿಂದೂ ಸಂಘಟನೆಗಳಿಗೆ ಸೇರಿ ಅಂತ. ತುಂಬ ವಿವಾದ ಆಯಿತು, ತುಂಬ ಬೇಜಾರಾಯಿತು ತುಂಬ ಮಂದಿಗೆ. ಯಾಕೆ ಹಿಂದೂ ಸಂಘಟನೆ ಮೇಲೆ ಅಷ್ಟು ದ್ವೇಷ? ಅದು ಒಂದು ಬಿಜೆಪಿಯ ಮನೆತನ ಅಥವಾ ಸಂಘದ ಮನೆತನದಿಂದ ಬಂದವರು ಈ ರೀತಿ ಹೇಳುವುದು ಎಷ್ಟು ಸರಿ ಅಂತ? ನಾನು ಆಕ್ಚುಲಿ ಸಂಘಟನೆಗೆ ಸೇರಿ ಅಂತ ಹೇಳಿದ್ದು. ನಾನು ಹಿಂದೂ ಸಂಘಟನೆಗಳಿಗೆ ಅಲ್ಲ, ಸಾಯ್ಲಿಕ್ಕೆ ಮನಸ್ಸಿದ್ದವರು ಸಂಘ ಪರಿವಾರಕ್ಕೆ ಸೇರಿ ಅಂತ ಹೇಳಿದ್ದು ನಾನು. ಸಂಘ ಪರಿವಾರ ಅಂದ್ರೆ ಅದೇ ಅಲ್ವಾ ಬಿಜೆಪಿ ಹಿಂದೂ ಸಂಘಟನೆ? ಸಂಘ ಪರಿವಾರ ಮತ್ತೆ ಸಂಘಟನೆ ಒಂದೇ ನಿಮ್ ಪ್ರಕಾರ? ಅಲ್ಲ, ಸಂಘ ಪರಿವಾರದಲ್ಲಿ ಇರುವಂತದ್ದು ಸಂಘಟನೆಗಳೇ ಅಲ್ವಾ? ಹೌದು. ಈ ಸಂಘ ಹೌದಲ್ಲ, ನೀವು ಒಪ್ಕೊಳ್ತೀರಲ್ಲ? ಈಗ ನಿಮ್ ಬಾಯಿಂದಾನೇ ಬಂದಿದ್ದು. ಸರಿ. ಈಗ ಸಂಘಟನೆ ಮತ್ತೆ ಸಂಘ ಪರಿವಾರ. ಸಂಘ ಪರಿವಾರ ಎಲ್ಲೋ ಮೇಲೆ ಕೂತ್ಕೊಂಡು ಈ ಸಂಘಟನೆಯ ಈ ಬಡ ಯುವಕರು ಯಾರಿದ್ದಾರೆ ಅದರಲ್ಲೂ ಕಾಮ ಅಂಡ್ ಇನ್ವರ್ಟೆಡ್ ಬ್ರಾಕೆಟ್ ಹಿಂದುಳಿದ ವರ್ಗದ ಹುಡುಗರನ್ನು ಬಳಕೆ ಮಾಡ್ತಾರೆ. ಈಗ ನಾನೇ ನೋಡಿದ್ದೇನೆ. ಈಗ ನಾವು 10 ವರ್ಷದಲ್ಲಿ ಎಷ್ಟು ಜನ ನಮ್ಮ ಹಿಂದೂ ಯುವಕರು ಸತ್ರು ಈ ಸಂಘಟನೆಯಲ್ಲಿ ಇದ್ದವರು, ಅವರಿಗೇನು ಪರಿಹಾರ? ಎಷ್ಟು ಜನ ನಮ್ಮ ಯುವಕರು ಅಲ್ಲಿ ಜೈಲಲ್ಲಿ ಕೊಳಿತಾ ಇದ್ದಾರೆ, ಗಲಾಟೆ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ. ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ತುಂಬಾ ಜನ ಸತ್ರು. ಹೌದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಸತ್ರು, ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಮುನ್ನೆ ಸತ್ರು, ಹೋದ ತಿಂಗಳು ಸತ್ರು. ಇಬ್ರು ಒಂದು ಹುಡುಗನನ್ನೆಲ್ಲೇ ಬೈಕಂಪಾಡಿಯಲ್ಲಿ ಮರ್ಡರ್ ಮಾಡಿದ್ರು. ಯಾಕೆಂದ್ರೆ ಅವನು ಯಾರೋ ಒಬ್ಬನನ್ನು ಮರ್ಡರ್ ಮಾಡಿದ್ದ, ಮತ್ತೆ ಇಬ್ಬರನ್ನು ಕೊಂಡೋಗಿ ಜೈಲಿಗೆ ಹಾಕಿದ್ದಾರೆ. ಸೊ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲ ಹಿಂದುಳಿದ ವರ್ಗದ ಹುಡುಗರು ಜೈಲು ಒಳಗೆ ಕೊಳಿತಾ ಇದ್ದಾರೆ. ಈ ರಾಜಕಾರಣಿಗಳು ಸೋ ಕಾಲ್ಡ್ ಈ ಸಂಘಟನೆ ಸಂಘ ಪರಿವಾರವನ್ನು ಇಟ್ಕೊಳ್ಳುವವರು ಏನ್ ಮಾಡ್ತಾ ಇದ್ದಾರೆ? ಎಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ? ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದಾರೆ? ಇವರಿಗೆ ಸಹಾಯ ಮಾಡಬೇಕು ಅಂತಾದ್ರೆ ಅದನ್ನು ಮಾಡಬಹುದಲ್ಲ ಅವರಿಗೆ? ಅಲ್ಲ, ನೀವು ಕೂಡ ಹೇಳಿದ್ರಿ, ನೀವು ಹೋಗಿ ಜೈಲಿಗೆ ಹೋಗಿ ಬೇಕಾದಷ್ಟು ಫ್ರೀ ಊಟ ಸಿಗುತ್ತೆ ಅಂತ. ಫ್ರೀ ಊಟ ಸಿಕ್ಕುದಕ್ಕೆಲ್ಲ, ಯಾಕಂದ್ರೆ ಅದು ಒಂದೇ ಲಾಭ ಅವರಿಗೆ ಈ ಸಂಘಟನೆಯಲ್ಲಿ ಈ ಮಚ್ಚು ಲಾಂಗ್ ಹಿಡ್ಕೊಂಡು ಹೋಗಿ ಅಲ್ಲಿ ಗಲಾಟೆ ಮಾಡ್ಕೊಂಡು, ಯಾವ್ದೋ ಒಂದು ಲಾಸ್ಟ್ ಟೈಮ್ ಒಂದು ನಮ್ಮ ಈ ಆಯುಧ ಪೂಜೆ ದಿನ ಹುಡುಗರ ಕೈಲಿ ಚಾಕು ಕೊಡ್ತಾರೆ. ಪುಸ್ತಕ ಕೊಡ್ಬೇಕಿತ್ತು, ಎಂಪ್ಲಾಯ್ಮೆಂಟ್ ಕೊಡ್ಬೇಕಿತ್ತು, ಅದು ಬಿಟ್ಟು ಚಾಕು ಕೊಡ್ತಾರೆ. ಇಂಥ ಸಂಘಟನೆಗಳಿಗೆ ಯಾಕೆ ಬೇಕು? ಸಮಾಜಕ್ಕೆ ಯಾಕೆ ಬೇಕು? ಆಯ್ತು, ಈ ಹುಡುಗರು ಸಮಾಜಕ್ಕೆ ಬೇಕಾಗಿ, ಹಿಂದುತ್ವಕ್ಕೆ ಬೇಕಾಗಿ ಇಷ್ಟೆಲ್ಲ ಹೋರಾಟ ಮಾಡ್ತಾರಲ್ಲ, ಮಾಡಿ ಈಗ ಜೈಲ್ ಒಳಗಿದ್ದಾರಲ್ಲ, ಅವರ ಮನೆಯವರನ್ನು ನೋಡ್ಕೊಳ್ಳೋರು ಯಾರು? ಈ ಸಂಘಟನೆಯವರು ಹೋಗಿ ದುಡ್ಡು ಕೊಡ್ತಾರಾ? ಅಥವಾ ಈ ಸಂಘ ಪರಿವಾರದವರು ಏನಾದ್ರು ಅವ್ರನ್ನ ನೋಡ್ಕೊಳ್ತಾರಾ? ಯಾರಿಗೆ ಬೇಕಾಗಿ ಇವ್ರು ಗಲಾಟೆ ಮಾಡ್ತಾ ಇದ್ದಾರೆ? ಯಾರಿಗೆ ಬೇಕಾಗಿ ಸಾಯ್ತಾ ಇದ್ದಾರೆ? ನಿಮಗೆ ಹಿಂದೂ ಧರ್ಮಕ್ಕೆ, ದೇವರುಗಳಿಗೆ ನಿಂದನೆ ಮಾಡಿದ್ರೆ ಹಾಗಾದ್ರೆ ನಿಮಗೆ ಬೇಜಾರಾಗುದಿಲ್ಲ? ಖಂಡಿತ ಬೇಜಾರಿದೆ. ಬಟ್ ಯಾರಿಗೂ ಹಿಂದೂ ಧರ್ಮಕ್ಕೆ, ಹಿಂದೂ ದೇವರಿಗೆ ಇದು ಯಾರೋ ಅಪಮಾನ ಮಾಡಿದ್ರಂತ ಹೇಳಿ ಯಾರನ್ನು ಕೊಲ್ಲುದಲ್ಲ, ಕೊಂದು ಒಳಗೆ ಹೋಗುದಲ್ಲ. ದಟ್ ಇಸ್ ನಾಟ್ ದ ಸೊಲ್ಯೂಷನ್ ಅಲ್ಲ. ಈಗ ಕಾನೂನು ಇದೆ ಅಲ್ಲ. ನಿಮ್ಮ ಕಾಂಗ್ರೆಸ್ಸಿನ ನಾಯಕಿ ಶೈಲಜಾ ಅಮರನಾಥ್ ಅವರು ಮೊನ್ನೆ ಕ್ಲಬ್ ಹೌಸ್ ಅಲ್ಲಿ ರಾಮ ಸೀತೆ ಏನೆಲ್ಲ ಖಂಡಿತವಾಗಿ ನಾನಿದನ್ನು ಘಂಟಾಘೋಷವಾಗಿ ನಾನಿದನ್ನು ಐ ಗೋ ಅಗೇನ್ಸ್ಟ್ ದಿಸ್. ಐ ಆಮ್ ನಾಟ್ ವಿತ್ ಇಟ್.
ಘಂಟಾಘೋಷವಾಗಿ ನಾನು ನಿಮ್ದೇ ಹೇಳ್ತೇನೆ. ಪಕ್ಷದವರಲ್ಲ, ನಿಮ್ಗೆ ನಾಳೆ ಅವ್ರು ನಮ್ಮ ಪಕ್ಷದವರಾಗಿದ್ರೆ ಏನಾಯ್ತು? ಪೊಸಿಷನ್ ಸಿಗ್ಲಿಕ್ಕಿಲ್ಲ ಈ ತರ ಓಪನ್ ಆಗಿ ಕಂಡೆ ಮಾಡಿದ್ರೆ ತೊಂದರೆ ಇಲ್ಲ. ಶಿ ಕಾಂಟ್ ಒಂದು ಧರ್ಮವನ್ನು ಈ ರೀತಿ ಶಿ ಕಾಂಟ್ ಟಾಕ್ ಅಬೌಟ್ ಧರ್ಮ, ಯಾವುದೇ ಧರ್ಮ ಆಗಿರ್ಲಿ ಈ ರೀತಿ ಕಂಡೆಮ್ ಆಗಿ ಅವ್ರು ಮಾತಾಡಬಾರ್ದು. ಅದಕ್ಕೆ ನಂದೇನು ಸಹಮತಿ ಇಲ್ಲ, ಅದಕ್ಕೆ ನನ್ನ ಸಪೋರ್ಟ್ ಇಲ್ಲ. ಖಂಡನೆ ಇದೆಯಾ? ಖಂಡನೆ ಇದೆ. ಪ್ರತಿಭಟನೆ ಇಲ್ಲ? ಖಂಡನೆ ಇದೆ, ಖಂಡನೆ ಇದೆ. ಈಗೆಲ್ಲ ಕಮಿಷನ್ ಅಂತ ಆಗ ಹೇಳಿದ್ರು, ಒಮ್ಮೆ ನೆನಪು ಮಾಡಿದ್ರಿ. ಈಗ ಎಲ್ಲ ಕಡೆ ಬಿಜೆಪಿಯ 40% ಕಮಿಷನ್ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ಅನಿಸ್ತಾ ಇದೆ? ಹಾಗೆ ಇದೆಯಾ? ಹಾಗೆ ವ್ಯವಸ್ಥೆ ಇರ್ತದ? ಖಂಡಿತವಾಗಿ ಇದೆ. 40% ಇದ್ದಕ್ಕೆಲ್ಲ ಮೊನ್ನೆ ಒಬ್ಬ ನೇಣು ಹಾಕೊಂಡ ಈಶ್ವರಪ್ಪನ ವಿಷಯದಲ್ಲಿ, ಇದ್ದಕ್ಕೆಲ್ಲ ಎಲ್ಲೂ ಡೆವಲಪ್ಮೆಂಟ್ ಕಾಣೋದಿಲ್ಲ. ಅಂದ್ರೆ ಪ್ರತಿ ಕಾರ್ಪೊರೇಟ್ ಏರಿಯಾದಲ್ಲಿ ಇಷ್ಟು ಪರ್ಸೆಂಟೇಜ್ ಮೊದಲೇ ಕೊಡ್ಬೇಕು ಇರ್ಬಹುದು, ಗೊತ್ತಿಲ್ಲ. ನೀವು ಕಾರ್ಪೊರೇಟ್ ಆಗಿದ್ದವರಲ್ಲ? ನಾನಂತೂ ತಕೊಳ್ಳಿಲ್ಲ. ಕೊಟ್ಟವ್ರಿದ್ರೆ ಹೇಳಿ ಕೊಟ್ಟಿದ್ದೇವೆ ಅಂತ ಹೇಳಿ. ಹಾಗಾದ್ರೆ ಇಲ್ಲಿಯ ಕಾರ್ಪೊರೇಟರ್ಗಳು ಯಾರು ತಗೊಳ್ಳೋದಿಲ್ಲ? ಅದು ಇಲ್ಲಿಯ ಕಾರ್ಪೊರೇಟರ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ನೀವು ನನ್ನ ಬಗ್ಗೆ ಕೇಳುದಾದ್ರೆ ನಾನು ಹೇಳಲ್ಲ. ನಿಮ್ಗೆ ಬಿಜೆಪಿಯ ಬಗ್ಗೆ ಗೊತ್ತಿರ್ತದಲ್ಲ, ಹಾಗೆ ಕಾರ್ಪೊರೇಟರ್ಗಳ ಬಗ್ಗೆ ಗೊತ್ತಿಲ್ಲ. ನನಗೆ ಇವಾಗ ಪ್ರೆಸೆಂಟ್ ಕಾರ್ಪೊರೇಟರ್ಸ್ ಯಾರು ಅಂತ ಸಹ ಜಾಸ್ತಿ ಮಾಹಿತಿ ಇಲ್ಲ. ನೀವು ರಾಜಕೀಯದಿಂದ ವಿಮುಖರಾಗ್ತಾ ಇದ್ದೀರಾ ಹಾಗಾದ್ರೆ? ಯಾಕೆ? ಅಲ್ಲ, ಕಾರ್ಪೊರೇಟರ್ ಯಾರು ಕಾರ್ಪೊರೇಟರ್ ಅಟೆಂಡೆನ್ಸ್ ನನ್ನ ಹತ್ರ ಇರ್ಬೇಕಾ? ಅಲ್ಲಲ್ಲ, ಯಾರು ವಿನ್ ಆಗಿದ್ದಾರೆ, ನಾಲೆಜ್ ಎಷ್ಟು ಜನ ಇದ್ದಾರೆ ಅಂತ ಗೊತ್ತು. ಅಂತದೇನು ಸಂದರ್ಭ ನನ್ಗೆ ಬರ್ಲಿಲ್ಲ ಅವರ ಯಾರ್ಯಾರು ಇದ್ದಾರೆ ಅಂತ ಕೇಳ್ಕೊಳ್ಳಿಕ್ಕೆ. ಮತ್ತೆ ಅವ್ರು ಎಷ್ಟು ಕಮಿಷನ್ ತಗೊಳ್ತಾರೆ ಅದೆಲ್ಲ ನನ್ಗೆ ಅಗತ್ಯ ಇಲ್ಲದ ವಿಷಯಗಳು. ನನ್ನ ಬಗ್ಗೆ ಕ್ವಶನ್ಸ್ ಇದ್ರೆ ನೀವು ಕೇಳಬಹುದು. ಸರಿ, ನಿಮಗೆ ಸತ್ತಾರ್ ಮೇಲೆ ನೀವು ಹೊಡೆದ್ರಿ ಚೇರ್ ಅಲ್ಲಿ, ಅದರಿಂದಾಗಿ ನಿಮ್ಗೆ ತುಂಬಾ ರಾಜಕೀಯದಲ್ಲಿ ಹಿನ್ನಡೆ ಆಯ್ತು ಅಂತ. ಯಾರು ಸತ್ತಾರ? ಅವನ ಡೆಸಿಗ್ನೇಷನ್ ಏನು? ಅವರು ಎಲ್ಲ ಕಡೆ ಹೇಳ್ತಾ ಬರ್ತಾ ಇದ್ದಾರೆ, ನಾವು ಸೋಲ್ಸಿದ್ದೇವೆ. ಅವನೇನ್ ಸೋಲ್ಸುದು? ಅವನಿಗೆ ಎಷ್ಟು ಕೆಪಾಸಿಟಿ ಇದ್ರೆ? ಸತ್ತಾರ್ ಯಾರು ಅಂತ ನಾನೀಗ ಇಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಯಾರಿಗ್ ಗೊತ್ತು ಸತ್ತಾರ್ ಅಂದ್ರೆ ಯಾರು ಅಂತ? ಯೂಟ್ಯೂಬ್ ಅಲ್ಲಿ ಹೋಗಿ ನನ್ನ ವಿಡಿಯೋದಲ್ಲಿ ಅವನ ಫೋಟೋ ಇದ್ರೆ ಬಿಟ್ರೆ ಸತ್ತಾರ್ ಯಾರು ಅಂತ ಯಾರಿಗ್ ಗೊತ್ತಿಲ್ಲ. ಅಂತ ಮಹಾನ್ ದೊಡ್ಡ ಲೀಡರ್ ಅವನ ಆಗಿದ್ರೆ ಇಷ್ಟೊತ್ತಿಗೆ ಅವನು ಎಲ್ಲಿರ್ಬೇಕಿತ್ತು? ಮೊಯ್ದೀನ್ ಬಾವರ್ ಜೊತೆ ಇದ್ದಾರೆ ಈಗ. ಅಲ್ಲ, ಎಲ್ಲಿರ್ಬೇಕಿತ್ತು? ಅವನೇನ್ ರಾಜಕಾರಣಿಯ ಅಥವಾ ಅವನೇನ್ ದೊಡ್ಡ ಲೀಡರ? ಏನ್ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಾನ? ಏನು ರಿಫಾರ್ಮ್ ಮಾಡಿದಾನ? ಏನು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದಾನ? ಅವನು ಒಂದು ಅಗೇನ್ ಇನ್ವರ್ಟೆಡ್ ಕೊಮಾದಲ್ಲಿ ಹಿ ವಾಸ್ ಅ ಬ್ಯಾಡ್ ಮ್ಯಾನ್ ಇನ್ ದ ಸೊಸೈಟಿ. ಹಿ ವಾಸ್ ಅ ವಿಮೆನೈಸರ್. ಅವ್ ಏನ್ ಮಾಡಿದ ಅಂದ್ರೆ ಕಿರುಕುಳ ಏನಾದ್ರು ಮಾಡಿದ್ರ ಅಥವಾ ಕೆಟ್ಟದಾಗಿ ಬೈದ್ರ? ಅದು ಐ ಥಿಂಕ್ ಐ ನೀಡ್ ನಾಟ್ ಡಿಸ್ಕಸ್ ಇಟ್ ಹಿಯರ್, ಯಾಕೆಂದ್ರೆ ಇಟ್ಸ್ ಅ ಕ್ಲೋಸ್ ಚಾಪ್ಟರ್. ಅವ್ನಿಗೆ ಏನ್ ಮಾಡ್ಬೇಕು ನಾನು ಮಾಡಿದ್ದೇನೆ. ಸರಿ ಸರಿ. ಅಲ್ಲ, ನೀವು ಯಾರು ಮೇಯರ್ ಆಗುವಾಗ ತುಂಬ ಜನ ಅದರ ಹಿಂದೆ ಕಾಲಿಗೆ ಅಡ್ಡ ಹಾಕಿದ್ರು, ತಪ್ಪಿಸಿದ್ರು. ಪ್ರತಿಭಾ ಕುಳಾಯಿಯವರಿಗೆ ಒಳ್ಳೆ ಪ್ರತಿಭೆ ಇದೆ, ಒಳ್ಳೆ ಟ್ಯಾಲೆಂಟ್ ಇದೆ, ಎಜುಕೇಟೆಡ್, ಅವರು ಆಗ್ಬೋದಿತ್ತು. ಆದ್ರೂ ಕೊನೆ ಕ್ಷಣದಲ್ಲಿ ತಪ್ಪಿತ್ತು. ಯಾಕೆ ಹೀಗಾಯ್ತು? ನಾನು ಒಂದು ವಿಷಯವನ್ನು ನನ್ನ ಲೈಫಲ್ಲಿ ತುಂಬಾ ಅಳವಡಿಸಿರೋದು, ಐ ಟೇಕ್ ಇಟ್ ಅಂದ್ರೆ ಈ ಯಾವುದೇ ಇರಲಿ ಲೈಫಲ್ಲಿ ಇಟ್ಸ್ ಡೆಸ್ಟಿನಿ. ಯೋಗ್ಯತೆ ಇರ್ಬೋದು, ನನ್ಗೆ ಯೋಗ ಇರ್ಬೋದು, ಯೋಗ್ಯತೆ ಇರ್ಬೋದು, ಅರ್ಹತೆ ಇರ್ಬೋದು, ಬಟ್ ಯೋಗ ಇಲ್ಲ ಅಂತಾದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಮೇ ಬಿ ನನ್ಗೆ ಯೋಗ ಇರ್ಲಿಲ್ಲ, ಹಾಗಾಗಿ ನಾನು ಆಗ್ಲಿಲ್ಲ. ಮತ್ತೆ ರಾಜಕೀಯದಲ್ಲಿ ಕಾಲಿಳಿಯುವಂತದ್ದು ಐ ಥಿಂಕ್ ಪ್ರತಿಯೊಬ್ಬ ರಾಜಕಾರಣಿ ಹತ್ರ ಕೇಳಿದ್ರೆ ದೇ ವಿಲ್ ಟೆಲ್ ಎಲ್ರದ್ದು ಕಾಲ್ ಇಳಿತಾರೆ. ಬಟ್ ಯಾರ ಕಾಲ್ ಇಳಿದ್ರೆ ಸಹ ಏನು ಆಗುದಿಲ್ಲ. ಎಂಡ್ ಆಫ್ ದ ಡೇ ಇಟ್ ಇಸ್ ಯೋಗ. ನಮ್ಗೆ ಯೋಗ ಇದೆಯಾ, ನಾವು ರಾಜಕಾರಣ ಮಾಡ್ತೇವೆ. ನೀವು ಕಾಂಗ್ರೆಸ್ ಇದ್ದು ಯಾವ್ದಾದ್ರು ಪೋಸ್ಟರ್ ಹಾಕ್ಲಿಕ್ಕೆ ಎಲ್ಲ ಅಂದ್ರೆ ಹೋಗಿದ್ರಾ? ಅಂದ್ರೆ ಇದು ಹೋರಾಟ ಅಗತ್ಯ ಇದ್ದಾಗ ತುಂಬಾ ಸಲ ಹೋಗಿದೆ. ಪೋಸ್ಟರ್ ಹಾಕ್ತೀರಿ? ಹೌದು. ಅದ್ರ ನಾನೇನು ಕಾಂಗ್ರೆಸ್ಗೆ ಬಂದದ್ದು ಪೋಸ್ಟರ್ ಹಾಕ್ಲಿಕ್ಕ ಆ ರೀತಿಯಾಗಿ ಏನು ಪ್ರಶ್ನೆ? ಖಂಡಿತ ಇಲ್ಲ, ಅಂತ ಪ್ರಶ್ನೆಗಳನ್ನ ನಾನು ಕೇಳುವುದೂ ಇಲ್ಲ. ಯಾಕೆಂದ್ರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಇವತ್ತು ನಾನು ಪ್ರತಿಭಾ ಕುಳಾಯಿ ಅಂತ ಹೇಳಿ ಇಲ್ಲಿ ಕುತ್ಕೊಂಡಿದ್ದೇನಂತ ಆದ್ರೆ ಅದಕ್ಕೆ ನನ್ನ ಕಾಂಗ್ರೆಸ್ ಪಕ್ಷ ಕಾರಣ. ನನಗೆ ಒಂದು ಅವಕಾಶ ಕೊಟ್ಟಕ್ಕೆ ನಾನು ಇವತ್ತಿಲ್ಲಿ ಕುತ್ಕೊಂಡಿದ್ದೇನೆ. ಮತ್ತೆ ನಮ್ಮ ಪಕ್ಷದಲ್ಲಿ ಪ್ರತಿ ಸಲ ಹೆಣ್ಣು ಮಕ್ಕಳಿಗೆ ತುಂಬಾನೇ ಪ್ರೋತ್ಸಾಹನೆ ನೀಡಿದ್ದಾರೆ, ನಮ್ಮನ್ನು ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ನಾನು ಯಾವತ್ತೂ ಪಕ್ಷಕ್ಕೆ ಚಿರಋಣಿಯಾಗಿರ್ತೇನೆ. ಪ್ರತಿಭಾ ಕುಳಾಯಿ ಅವರೇ, ನಿಮ್ಮ ರಾಜಕೀಯ ಜೀವನದ ಬಗ್ಗೆ, ಕುತೂಹಲಕಾರಿ ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆಯನ್ನ, ಮಾತುಕತೆಯನ್ನ ಮುಂದುವರಿಸ್ತೇನೆ. ಈಗ ಒಂದು ವಿರಾಮದ ಬಳಿಕ ತಿರುಗುಬಾಣ ಮುಂದುವರಿಯಲಿದೆ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ
ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ವಿರಾಮದ ನಂತರ ಮತ್ತೆ ಸ್ವಾಗತ. ಪ್ರತಿಭಾ ಕುಳಾಯಿಯವರೇ, ಈಗ ಮುಂದಿನ MP ಆಗಬೇಕು, ನೀವು ಮುಂದಿನ MLA ಆಗಬೇಕು ಅಂತ ಒಂದು ಪೋಸ್ಟಲ್ಲಿ ನಾನು ನೋಡಿದೆ. ಅದು ಯಾರು, ಅಶ್ವತ್ಥಾಮ ಚಿರಂಜೀವಿ ಅಂತ. ಅದೇನು ದೊಡ್ಡ ಇದೆಲ್ಲ ಫಾಲೋವರ್ ಇಲ್ಲ, 9 ಜನ ಫಾಲೋವರ್ ಇರ್ಬೋದು, ಬಹುತ ಫೇಕ್ ಇರ್ಬೋದು, ಬಟ್ ಒಳ್ಳೆಯದನ್ನು ಹೇಳಿದ್ದಾರೆ. ನಿಮ್ದು ಆ ಥರ ಉದ್ದೇಶ ಇದೆಯಾ? ಖಂಡಿತ ಇದೆ. ನಾನು ರಾಜಕೀಯದಲ್ಲಿ ಇರೋದು, ಸೊ ರಾಜಕೀಯ ಮಾಡ್ತಾ ಇದ್ದೇವೆ ಅಂತ ಆದ್ರೆ ಆಟೋಮ್ಯಾಟಿಕ್ ಆಗಿ ಸನ್ಯಾಸಿ ಅಲ್ಲ ನಾವು ರಾಜಕೀಯದಲ್ಲಿ. ಅವಕಾಶ ಸಿಕ್ಕಿದಾಗ ಖಂಡಿತ ಐ ಆಮ್ ಅನ್ ಆಸ್ಪಿರೆಂಟ್, ಐ ಆಮ್ ಅ ಕ್ಯಾಂಡಿಡೇಟ್ ಫಾರ್ MLA ಅಂಡ್ MP. ಹೌದು. ಈಗ ಈ ಭಾಗದಲ್ಲಿ ಒಂದು ಎಜುಕೇಟೆಡ್ ಪೊಲಿಟಿಷಿಯನ್ ಕೇಳಿದ್ರು ನಿಮ್ಮ ಹೆಸರು ಅಗ್ರಸ್ಥಾನದಲ್ಲಿ ಬರ್ತದೆ. ಇವನ್ ಎಜುಕೇಟೆಡ್ ಪೊಲಿಟಿಷಿಯನ್ ಹೇಳಿದ್ರು ನಿಮ್ಮ ಹೆಸರು ಬರ್ತದೆ. ಇವನ್ ಎಜುಕೇಟೆಡ್ ಕಾಂಗ್ರೆಸ್ ಪೊಲಿಟಿಷಿಯನ್ ಲೇಡಿ ವಿಂಗ್ ಅಲ್ಲಿ ಕೇಳಿದ್ರು ನಿಮ್ದು ಬರ್ತದೆ. ಆದರೆ ಈ ಟಿಕೆಟ್ ಬರುವಾಗ ನಿಮ್ಮ ಹೆಸರು ಬರುದಿಲ್ಲ, ಏನು ಅಂತ ನಮಗೂ. ಟಿಕೆಟ್ ಬರುವಾಗ ಇಷ್ಟರವರೆಗೆ ಅಂತದೇನು ಅವಕಾಶಗಳು ಇರ್ಲಿಲ್ಲ ಅಲ್ಲ ಟಿಕೆಟ್ ಬರುವಂತ ಸಂದರ್ಭ. ಅಂದ್ರೆ ನಿಮ್ಗೆ ಇನ್ನು ಏಜ್ ಆಗ್ಲಿಲ್ಲ, ಇನ್ನು ಟಿಕೆಟ್ ಇಲ್ಲ. ಖಂಡಿತ ನಾನು ಟ್ರೈ ಮಾಡ್ತಾ ಇದ್ದೇನೆ. ಇವತ್ತಲ್ಲ ನಾಳೆ ಖಂಡಿತವಾಗಿ ನನ್ನ ಹೆಸರು, ಈಗ ಆಲ್ರೆಡಿ ಇದೆ, ನನ್ನ ಹೆಸರು ಬಂದೇ ಬರುತ್ತೆ. ಈಗ ನಿಮ್ಮ ಈ ರಾಜಕೀಯದ ಹೊರತಾಗಿ ಮೊನ್ನೆ ನಾನು ಕೇಳಲ್ಪಟ್ಟೆ, ನೀವೊಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರಿ. 250 ಮಂದಿಗೆ ಏನು ನೆರವು, ವಿದ್ಯಾರ್ಥಿ ವೇತನ ಅಥವಾ ವಿದ್ಯಾಭ್ಯಾಸಕ್ಕೆ ನೆರವು ಕೊಡ್ತೇನೆ ಅಂತ. ಈ ರೀತಿಯ ಐಡಿಯಾ ಹೇಗೆ ಬಂತು? ಮತ್ತೆ ಇದನ್ನು ಮುಂದೆಯೂ ಮಾಡಿದ್ರ, ಮುಂದೆಯೂ ಮಾಡ್ತೀರಾ, ಹಿಂದೆಯೂ ಮಾಡಿದ್ರಾ? ನೋಡಿ, ನಾನು ಆಕ್ಚುಲಿ BSW ಮಾಡಿದ್ದು, ಬ್ಯಾಚುಲರ್ ಇನ್ ಸೋಷಿಯಲ್ ವರ್ಕ್. ನನ್ನ ಡಿಗ್ರಿಯನ್ನೇ ನಾನು ಸೋಷಿಯಲ್ ವರ್ಕ್ ಅಲ್ಲಿ ಮಾಡಿದ್ದು. ನಂದು ಪೋಸ್ಟ್ ಗ್ರಾಜುಯೇಷನ್ ಅನ್ನು ನಾನು ಸೋಷಿಯಲ್ ವರ್ಕ್ ಅಲ್ಲಿ ಮಾಡಿದ್ದು. ನಾನು MPhil ಅನ್ನು ಸೋಷಿಯಲ್ ವರ್ಕ್ ಅಲ್ಲಿ ಮಾಡಿದ್ದು. ನಾನು ಇದೆಲ್ಲ ಡಿಗ್ರಿಗಳು ನಾನು ಪಾಲಿಟಿಕ್ಸ್ ಗೆ ಬರುವ ಮೊದಲೇ ಮಾಡಿದ್ದು. ಹಾಗಿರುವಾಗ ಏನೋ ಒಂದು ಸಮಾಜದಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಹಂಬಲ ಆವಾಗ್ಲೂ ಇತ್ತು ನನಗೆ. ಹಾಗಿರುವಾಗ ಈ ಕಾನ್ಸೆಪ್ಟ್ ಅನ್ನು ನಾನು ನನ್ನ ಕಾರ್ಪೊರೇಟರ್ ಆಗಿದ್ದಾಗ ನನ್ನ ಕೈಯಿಂದ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ, ಅದರಲ್ಲೂ ವಿದ್ಯಾಭ್ಯಾಸಕ್ಕೆ. ಬಿಕಾಸ್ ನಾನೇನ್ ಬಿಲೀವ್ ಮಾಡ್ತೇನೆ ಅಂದ್ರೆ, ಒಂದು ಮಗುವನ್ನು ನಾವು if we help them for education, we will help them to help themselves and help them to be good citizens. ಅದಲ್ಲದೆ it will help them to grow professionally and personally. ಹಾಗಿರುವಾಗ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ, ಆಲ್ಮೋಸ್ಟ್ 131 ಹೆಣ್ಣು ಮಕ್ಕಳನ್ನು ಇದಕ್ಕಿಂತ ಮೊದಲು ಸಹ ನಾನು ಅಡಾಪ್ಟ್ ಮಾಡಿಕೊಂಡು ಅವ್ರಿಗೆ ಬೇಕಾದ ಎಜುಕೇಶನ್ಗೆ ಬೇಕಾದ ಸವಲತ್ತುಗಳೇನಿದೆ ನಾನು ಅದನ್ನು ಕೊಡ್ತಾ ಇದ್ದೆ. ಬಟ್ ಅದು ಆಫ್ ದ ರೆಕಾರ್ಡ್ ಇತ್ತು, ಚೆಕ್ ಮೂಲಕ ಕೊಡ್ತಾ ಇದ್ದೆ, ಅದರ ಕಾಲೇಜಿಗೆ ಹೋಗಿ ಫೀಸ್ ಕಟ್ತಾ ಇದ್ದೆ, ಇಂಥದ್ದೆಲ್ಲ ಇತ್ತು. ಬಟ್ ಹಿಯರ್ ಈಗ ಅಕೌಂಟಬಿಲಿಟಿ ಇರ್ಬೇಕಲ್ಲ, ನಾನು ಏನ್ ಮಾಡಿದ್ದೇನೆ ಅಂತ. ಯಾರಾದ್ರೂ ಬಂದು ಕೇಳಿದಾಗ ಐ ನೀಡ್ ಟು ಶೋ ದೆಮ್ ಅಲ್ಲ, ಇದಿಷ್ಟು ಮಾಡಿದ್ದೇನೆ ಅಂತ. ಅದಕ್ಕೆ ಬೇಕಾಗಿ ಈ ಸಲ ನಾವು ಒಂದು ಒಳ್ಳೆ ಪ್ಲಾನ್ಡ್ ಆಗಿ ಈ ನನ್ನ ಫೌಂಡೇಶನ್ ಏನಿದೆ, ಇಟ್ಸ್ 3 year old ನಾವು. ಯಾಕೆಂದ್ರೆ ಕೊರೋನಾ ಟೈಮ್ ಅಲ್ಲಿ, ಅದಕ್ಕಿಂತ 1 ವರ್ಷ ಮೊದಲೇ ನಾನು ಅದನ್ನ ರಿಜಿಸ್ಟರ್ ಮಾಡಿದ್ದೆ. ಕೊರೋನಾ ಟೈಮ್ ಅಲ್ಲಿ ಹಲವಾರು ಭಿಕ್ಷುಕರಿಗೆ ಮಂಗಳೂರಲ್ಲಿ ಆಲ್ಮೋಸ್ಟ್ 250 ಜನರಿಗೆ ದಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ ನಾನು ಮಾಡಿ ಕೊಡ್ತಾ ಇದ್ದೆ. ಅದಲ್ಲದೆ ಕಿಟ್ ವಿತರಣೆಗಳು ಮಾಡಿದ್ದೇನೆ, ಎಷ್ಟೋ ಜನರಿಗೆ ಫೀಸ್ ಕಟ್ಲಿಕ್ಕೆ ಸಹಾಯ ಮಾಡಿದ್ದೇನೆ, ಇಂಥದ್ದೆಲ್ಲ ಮಾಡ್ತಾ ಬಂದಿದ್ದೇನೆ. ಇದಕ್ಕೆಲ್ಲ ಆದಾಯ ನಿಮ್ಮಿಂದಲೇ ಖರ್ಚು ಮಾಡ್ತಾರೆ? ನನ್ನಿಂದಲೇ ಖರ್ಚು ಮಾಡ್ತೇನೆ. ನಾನು ಏನು ಅರ್ನ್ ಮಾಡ್ತೇನೆ ಅದರದ್ದು ಒಂದು ಪೋರ್ಷನ್ ಅನ್ನು ನಾನು ಇದಕ್ಕೆ ಅಂತ ಇಡ್ತೇನೆ. ಯಾರ ಹತ್ರ ತಗೊಳ್ಳಿಲ್ಲ ಇಲ್ಲಿವರೆಗೆ ಅಂತೂ, ಯಾರು ನನ್ ಕೊಡ್ಲಿಲ್ಲ. ನಿಮ್ಮ ಗಂಡ ಕೊಡ್ತಾರಾ ಇದಕ್ಕೆ? ಇಲ್ಲ, ನಾನು ಸ್ವತಃ ದುಡ್ದಿದ್ದನ್ನೇ ನಾನು ಖರ್ಚು ಮಾಡ್ತೇನೆ. ನಿಮ್ಮ ಅಂದ್ರೆ ನೀವು ಪ್ರೇಮ ವಿವಾಹ ವೈಯಕ್ತಿಕ ಪ್ರಶ್ನೆ ಕೇಳ್ಬೋದು. ನೀವು ಪ್ರೇಮ ವಿವಾಹ ಮಾಡ್ಕೊಂಡ್ರಿ ಅಂತ ಕೇಳಲ್ಪಟ್ಟೆ. ಹಾಗೆ ನಿಮ್ಮದೇ ಸಮುದಾಯದವರ ಅಥವಾ ಹೇಗೆ ಅಂತ? ಇಲ್ಲ, ನನ್ನ ಹಸ್ಬೆಂಡ್ ಅವರು ಬ್ರಾಹ್ಮಣ ಸಮಾಜಕ್ಕೆ ಸೇರಿದವರು. ಹಾಗಾದ್ರೆ ನೀವು ಮುಂದುಳಿದವರು? ಈಗ ನಾನಲ್ಲ, ಅವರು ಮುಂದಿಳಿದವರು. ಒಟ್ಟಿಗೆ ಕರ್ಕೊಂಡು ಮುಂದಿಳಿದವರು, ನನ್ನ ಮಕ್ಕಳು ಮುಂದಿಳಿದವರು. ಆಸ್ ಪರ್ ದ ಸರ್ಟಿಫಿಕೇಟ್ ನಾನು ಇನ್ನು ಹಿಂದುಳಿದವಳೆ ಜಾತಿಯಲ್ಲಿ. ಬಟ್ ಅವರು ಹೇಳ್ಕೊಂಡು ಹೋಗ್ತಾರೆ ಮುಂದೆ.
ಅಲ್ಲ ಅದು ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಪ್ರತಿಭಾ ಕುಳಾಯಿಗೆ ನನ್ನದೇ ಆದ ಒಂದು ಅಸ್ತಿತ್ವ ಇದೆ. ನಮ್ಮ ಅಪ್ಪ ಅಮ್ಮ ನಂಗೆ ಜನ್ಮ ಕೊಟ್ಟದ್ದು. ಸೊ ನನ್ನ ಧರ್ಮ ಏನಿದೆ, ನನ್ನ ಜಾತಿ ಏನಿದೆ, ಅಲ್ಲಿಂದಾನೇ ಬರ್ತದೆ ನನಗೆ. ಹಾಗಿರುವಾಗ ನಾನು ಇನ್ನೂ ಹಿಂದುಳಿದವಳಾಗಿದ್ದೇನೆ. ಹೌದು ಅಲ್ಲ ಮತ್ತೆ ನೀವು ಮನೋರಂಜನೆ ಎಲ್ಲ ಹೇಗೆ? ಅಂದ್ರೆ ನಾನು ತುಂಬಾ ಟ್ರಾವೆಲ್ ಮಾಡ್ತೇನೆ. ಟ್ರಾವೆಲಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ನಾನು 15 days ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಒಂದು 5-10 ದಿನ ಬ್ರೇಕ್ ತಕೊಳ್ತೇನೆ. ಸೊ ಟ್ರಾವೆಲ್ ತುಂಬಾ ಹೋಗ್ತೀರಿ? ನನ್ನ ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತೇನೆ, ಫ್ಯಾಮಿಲಿ ಒಟ್ಟಿಗೆ ಹೋಗ್ತೇನೆ. ಸೊ ಎಲ್ಲೆಲ್ಲಿ ಯಾವ ಸಂದರ್ಭಕ್ಕೆ ಯಾರ ಜೊತೆ ಹೋಗ್ಬೇಕು ಅವ್ರ ಜೊತೆ. ಸಿನಿಮಾ ಎಲ್ಲ ನೋಡೋದಿಲ್ವಾ? ಇಲ್ಲ, ಸಿನಿಮಾ ಖಂಡಿತ ಹಾಗಾದ್ರೆ ಕಾಶ್ಮೀರಿ ಫೈಲ್ಸ್ ನೋಡ್ಲಿಲ್ಲ? ಇಲ್ಲ, ನೋಡ್ಲಿಲ್ಲ. ಅದ್ರ ಬಗ್ಗೆ ಕೇಳಿದ್ದೀರಾ? ಅದ್ರ ಬಗ್ಗೆ ಕೇಳಿದ್ದೇನೆ. ಅಂತ ಫಿಲ್ಮ್ಸ್ ಅನ್ನು ನಾನು ನೋಡೋದು ಇಲ್ಲ. ಯಾಕೆ? ಯಾಕೆಂದ್ರೆ ಇದು ಕಾಶ್ಮೀರ್ ಫೈಲ್ ಮಾತ್ರ ಅಲ್ಲ, ಇನ್ನೊಂದು ಆ ಗುಜರಾತಿದೊಂದಿತ್ತು. ಕ್ಯಾನ್ ಯು ನೇಮ್ ಇಟ್? ಏನು ಗುಜರಾತ್? ಹೌದು, ಗುಜರಾತಿದು ಒಂದು ಇಶ್ಯೂ ಅಲ್ಲಿ ಒಂದು ಮೂವಿ ಆಗಿತ್ತು, ಸ್ಟಾರ್ಟಿಂಗ್ ಫ್ರಮ್ ಪಿ. ಆ ಮೂವಿನೂ ನಾನು ನೋಡ್ಲಿಲ್ಲ. ಅಂತ ಮೂವೀಸ್ ಗಳನ್ನ ನಾನು ನೋಡುದೇ ಇಲ್ಲ. ಬಿಕಾಸ್ ನಂಗೆ ವೈಲೆನ್ಸ್ ಇಷ್ಟ ಇಲ್ಲ. ವೈಲೆನ್ಸ್ ಅನ್ನು ನೋಡಿದ್ರೆ ನಂಗೆ ಆಗುದಿಲ್ಲ. ಮತ್ತೆ ಅಂದ್ರೆ ನೀವು ಶಾಂತಿ ಸಹನೆ ಬಯಸುವರು? ಇಲ್ಲ, ನನ್ಗೆ ಆ ವೈಲೆನ್ಸ್, ಹೊಡೆಯುವುದು, ಬಡಿಯುವುದು, ಕೊಲ್ಲುವುದು ಅದೆಲ್ಲ ನಂಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ನೋಡುದಿಲ್ಲ. ಈಗ ಇತ್ತೀಚೆಗೆ ಸಾಯಿ ಪಲ್ಲವಿ ನಟಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಗೊತ್ತದು? ಅದೇ ಕಾಶ್ಮೀರಿ ಹತ್ಯಾಕಾಂಡ ಮತ್ತೆ ಇದನ್ನ ಸಮೀಕರಣ, ಗೋಧ್ರಾ ಮತ್ತೆ ದನ ಸಾಗಾಟದ ವಿಷಯದ ಸಂಬಂಧದಲ್ಲಿ ಸಮೀಕರಣ ಮಾಡಿ, ನೀವು ಹೇಗನ್ನಿಸ್ತ ಅವ್ರದ್ದು ಹೇಳಿಕೆ? ಐ ಡೋಂಟ್ ನೋ, ಇಟ್ಸ್ ಹರ್ ಒಪಿನಿಯನ್. ಪ್ರತಿಯೊಬ್ಬರ ಒಪಿನಿಯನ್ಗೆ ನಾನು ಕಮೆಂಟ್ ಕೊಡ್ಲಿಕ್ಕೆ ಐ ಆಮ್ ನೋ ಬಡಿ. ಬಿಕಾಸ್ ಅವ್ರವ್ರದೇ ಒಂದು ಒಪಿನಿಯನ್ ಆಗಿರ್ತದೆ. ಸೊ ಅದು ಐ ಡೋಂಟ್ ನೋ, ಇಟ್ಸ್ ಲೆಫ್ಟ್ ಟು ದೆಮ್. ಅವ್ರು ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಬರ್ತದೆ, ಅವರು ಅದನ್ನು ಅವರು ಎದುರಿಸ್ಬೇಕು. ಅಷ್ಟು ಕೆಪಾಸಿಟಿ ಅವರಲ್ಲಿ ಇರಬೇಕು. ಬಟ್ ನಾನೇನ್ ಹೇಳ್ತಾ ಇರೋದಂದ್ರೆ, ಇಂಥ ಮೂವೀಸ್ ಗಳನ್ನ ನಾನು ನೋಡುದಿಲ್ಲ. ಯಾಕೆಂದ್ರೆ ಐ ಫೀಲ್ ಇದು ಸಮಾಜದ it spoils the harmony of the society. ಅದು ಮತ್ತೆ ಜನರಲ್ಲಿ ಆ ವಿಷ ಬೀಜವನ್ನು ಹಾಕ್ತದೆ. ಈಗ ಅಲ್ಲಿ ಎಷ್ಟೋ ಜನ ಪಂಡಿತರು ಒಂದಿತ್ತು. ಈಗ ನೀವು ಪಂಡಿತರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅಂತದೇ ಇನ್ನೊಂದು, ಐ ಥಿಂಕ್ ಯಾವ್ದಂತ ಹೆಸರು ಬರ್ತಾ ಇಲ್ಲ ನಂಗೆ, ಇನ್ನೊಂದು ಮೂವಿ ಇತ್ತು ವಿಚ್ ವಾಸ್ ಆನ್ ಮುಸ್ಲಿಮ್ಸ್. ಸೊ ಒನ್ ಇಸ್ ಆನ್ ಹಿಂದೂ, ಒನ್ ಇಸ್ ಆನ್ ಮುಸ್ಲಿಂ. ಸೊ ಎರಡೂ ಮೂವೀಸ್ ಇಸ್ ಕ್ರಿಯೇಟಿಂಗ್ ಅನ್ಹೆಲ್ದಿ ಸಿಚುವೇಶನ್ ಇನ್ ದ ಸೊಸೈಟಿ. So, anta movies I don't think so we need to encourage. ಹಾಗಾದ್ರೆ ಹಿಜಾಬ್ ಮತ್ತು ಕೇಸರಿ ಈ ವಿವಾದದ ಬಗ್ಗೆ ಅಂದ್ರೆ ಈಗ ಏನ್ ಹೇಳ್ತೀರಿ ನೀವು? ಹಿಜಾಬ್ ಮತ್ತೆ ಕೇಸರಿ ಎರಡನ್ನೂ ಸಹ ಕಾಲೇಜ್ ವಿದ್ಯಾಸಂಸ್ಥೆಗಳು ಎಲ್ಲಿದೆ ಅದರಿಂದ ಹೊರಗಿಡಬೇಕು. ಪಠ್ಯ ಪುಸ್ತಕ ರೋಹಿತ್ ಚಕ್ರತೀರ್ಥ ಅವರು ಈಗ ಪರಿಷ್ಕರಣೆ ಮಾಡಿದ್ದೆ, ಈಗ ಬರ್ತಾ ಇದೆ, ಈಗ ಮಕ್ಕಳು ಬೋಧಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಆಕ್ಷೇಪ ಇದೆಯಾ? ಖಂಡಿತ ಇದೆ. ಏನು ಆಕ್ಷೇಪ? ಯಾಕೆಂದ್ರೆ ಅದು ಐ ರಿಯಲಿ ಫೀಲ್ ಪಿಟಿ ಅಂಡ್ ಬ್ಯಾಡ್. ನಾರಾಯಣ ಗುರು ಅವ್ರದ್ದು ತೆಗ್ದಿದ್ದಾರೆ. ತೆಗಿಲಿಲ್ಲ, ಇದೆ, ಇಲ್ಲ, ಕನ್ನಡದಲ್ಲಿದೆ. ತುಂಬಾ ಅದನ್ನು ಸ್ಕ್ರೂಟಿನೈಸ್ ಮಾಡಿಲ್ಲ, ಕನ್ನಡದಲ್ಲಿದೆ. ಅದೇ ಪಠ್ಯವನ್ನ ಸಬ್ಜೆಕ್ಟ್ ಎಲ್ಲ ತಗೊಳ್ಳಲ್ಲ ನೋಡಿ. ಈಗ ನೋಡಿ, ಲ್ಯಾಂಗ್ವೇಜ್ ಅನ್ನೋದೇನಿದೆ, ಕನ್ನಡ ಸಬ್ಜೆಕ್ಟ್ ಏನಿದೆ ಎಲ್ಲರಿಗೂ ಇರುವುದಿಲ್ಲ. ಇಟ್ಸ್ ಅನ್ ಆಪ್ಷನಲ್. ಆದ್ರೆ ಬಟ್ ಏನ್ ಗೊತ್ತಾ, ವಿದ್ಯಾರ್ಥಿ ಆದವರಿಗೆ ಎವ್ರಿಬಡಿ ನೀಡ್ ಟು ನೋ ಅಬೌಟ್ ನಾರಾಯಣ ಗುರು ಮಾತ್ರ ಅಲ್ಲ, BR ಅಂಬೇಡ್ಕರ್ ಬಗ್ಗೆ ಗೊತ್ತಿರ್ಬೇಕು, ರವೀಂದ್ರನಾಥ್ ಟಾಗೋರ್ ಬಗ್ಗೆ ಗೊತ್ತಿರ್ಬೇಕು, ನಮ್ಮ ಕುವೆಂಪು ಬಗ್ಗೆ ಗೊತ್ತಿರ್ಬೇಕು, ಶಂಕರಾಚಾರ್ಯ ಬಗ್ಗೆ ಗೊತ್ತಿರ್ಬೇಕು, ಕೆಂಪೇಗೌಡರ ಬಗ್ಗೆ ಗೊತ್ತಿರ್ಬೇಕು, ಹಾಕಿದ್ದಾರೆ ಬಿಜೆಪಿ ಆದ್ರೆ ಅವ್ರಿಗೆ ಬೇಕಾದಾಗೆ ಹಾಕಿದ್ದಾರೆ. ಈಗ ಮತ್ತೊಂದು, ನೀವು ಕನ್ನಡ ಆಪ್ಷನ್ ಹೇಳಿದ್ರಿ, ಆದ್ರೆ ಇಲ್ಲಿ ಮಂಗಳೂರಿನಲ್ಲಿರುವ ಖಾಸಗಿ ಕಾಲೇಜುಗಳು ಎಲ್ಲ ಕನ್ನಡ ಪಠ್ಯ ಪುಸ್ತಕದ ವಿಷಯಕ್ಕೆ ಬಂದಾಗ ಸರ್ಕಾರ ಮುದ್ರಿಸಿದ್ದನ್ನೇ ಹಾಕೊಳ್ತವೆ. ಅಂದ್ರೆ ಅತಿ ಹೆಚ್ಚು ಮಕ್ಕಳು ಕನ್ನಡ ಪಠ್ಯವನ್ನ ಓದ್ತಾರೆ. ಇಲ್ಲಾಂದ್ರೆ ಕನ್ನಡ ಮೀಡಿಯಂನವರು ಮಾತ್ರ, ಇಲ್ಲಿರೋದು ಹೆಚ್ಚು ಇಂಗ್ಲಿಷ್ ಮೀಡಿಯಂನವರೇ. ಅಂದ್ರೆ ಅದು ಆ ರೀತಿಯಲ್ಲೂ ಅಲ್ಲ, ಆಪ್ಷನ್ ಆದ್ರೂ ಕೂಡ ಈಗ ಸಮಾಜ ವಿಜ್ಞಾನ ಪಠ್ಯ ಬರುವಾಗ ಅದೇ ಇಂಗ್ಲಿಷ್ ಮೀಡಿಯಂಗೆ ಆ ಪಠ್ಯ ಇರುವುದಿಲ್ಲ. ಇದ್ರ ಎಷ್ಟೋ ಕನ್ನಡ ಇಂಗ್ಲಿಷ್ ಮೀಡಿಯಂನ ಓದುವಂತಹ ವಿದ್ಯಾರ್ಥಿಗಳಿಗೆ ಕನ್ನಡದ ಆಯ್ಕೆ ಬಂದಾಗ ಅದನ್ನೇ ಸೋಷಿಯಲ್ ಅಲ್ಲಿ ಹಾಕಿದ್ರೆ ಎಲ್ಲರೂ ಓದ್ಬೋದಲ್ಲ. ಅಲ್ಲ, ಅದರಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರುವುದಿಲ್ಲ ಅಂತ. ಇಂಗ್ಲಿಷ್ ಮೀಡಿಯಂ ಬೇರೆ ಸಿಲೆಬಸ್ ಇರ್ತದೆ, ತೊಂದರೆ ಇಲ್ಲ. ಸ್ವಲ್ಪ ಇಂತ ರಿಫಾರ್ಮರ್ಸ್ ನಾರಾಯಣ ಗುರು ಬಗ್ಗೆ ಒಬ್ಬರ ಬಗ್ಗೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲಾ ರಿಫಾರ್ಮರ್ಸ್ ಬಗ್ಗೆ ಸ್ಟೂಡೆಂಟ್ಸ್ ಗಳಿಗೆ ಜಾಸ್ತಿ ಗೊತ್ತಾದ್ರೆ ಒಳ್ಳೇದು. ಮತ್ತೆ ಈ ಹಿಜಾಬ್ ಮತ್ತೆ ಕೇಸರಿ ಏನಿದೆ, ನಾನು ಸ್ಟೂಡೆಂಟ್ಸ್ ಗೆ ಇಷ್ಟೇ ಹೇಳ್ತಾ ಇದ್ದೇನೆ, ನಿಮ್ಮ ಜೊತೆ ರಾಜಕೀಯ ಮಾಡ್ತಾ ಇದ್ದಾರೆ, ತುಂಬಾ ಜಾಗೃತೆಯಲ್ಲಿರಿ. ಯಾಕೆಂದ್ರೆ ನಿಮ್ಮ ಭವಿಷ್ಯದ ಪ್ರಶ್ನೆ. ಯಾಕೆಂದ್ರೆ ಯಾವ ರಾಜಕಾರಣಿಗಳು ನಿಮ್ಮ ಎಜುಕೇಶನ್ ನಿಲ್ಲಿತು ಅಂತ ಆದ್ರೆ ಯಾರು ಬರಲ್ಲ. ಸುಮ್ನೆ ಅವರು ಸುಮ್ನೆ ಒಂದು ಮ್ಯಾಚ್ ಬಾಕ್ಸ್ ಅಲ್ಲಿ ಫೈರ್ ಹಾಕೊಂಡು ಹೋಗ್ತಾರೆ, ಮತ್ತೆ ಅದು ಹಬ್ತಾ ಇರ್ತದೆ. ಈಗ ಕಾಂಗ್ರೆಸ್ ಏನ್ ಹೇಳಿದ್ರೆ ಎಲ್ಲಾ ಕಡೆ ಸೋಲ್ತಾ ಇದೆ,
ಹಿನ್ನಡೆ ಕಾಣ್ತಾ ಇದೆ. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇರ್ಬೋದು, ರಾಹುಲ್ ಗಾಂಧಿ, ಅದು ಸೋನಿಯಾ ನೀವ್ ಗಾಂಧಿ, ಹೇಳೋದು. ಅಲ್ಲ ಅವರು ಜೈಲ್ ಅಂದ್ರೆ ವಿಚಾರಣೆ ಎದುರಿಸುವಂತ ಜೈಲಿನ ಭೀತಿಯಲ್ಲಿದೆ. ತುಂಬಾ ಜನ ಕಾಂಗ್ರೆಸ್ ಬಿಡ್ತಾ ಇದ್ದಾರೆ. ಏನೋ ಎಲ್ಲ ಕಡೆ ಅಧಿಕಾರವನ್ನ ಕಳ್ಕೊಳ್ಳಿದೆ, ಮತ್ತೆ ಈಗ ಸ್ಥಾನಗಳನ್ನು ಕಳ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಸೇಫ್ ಅಂತ ಅನಿಸ್ತಾ ಇದೆ? ಖಂಡಿತ ಸೇಫ್. ಇಟ್ಸ್ ಆಲ್ವೇಸ್ ಅ ನ್ಯಾಷನಲ್ ಪಾರ್ಟಿ ಅಂಡ್ ಅದಕ್ಕೆ ದೇರ್ ಇಸ್ ನೋ ಎಂಡ್ ಫಾರ್ ಇಟ್. ನಿಮ್ಗೆ ಅನಿಸ್ತಾ ಇರ್ಬೋದು ಕಾಂಗ್ರೆಸ್, ನೀವೇ ಹೇಳ್ತಾ ಇದ್ರಿ ಮುಳುಗ್ತಾ ಇದೆ, ನಮ್ಗೆಲ್ಲೂ ಕಾಣ್ತಾ ಇಲ್ಲ, ಹಿನ್ನಡೆ ಇದೆ. ನನಗೆಲ್ಲ ಅಂತೂ ಕಾಣ್ತಾ ಇಲ್ಲ. ಇಟ್ಸ್ ಆಲ್ ಟ್ರೆಂಡ್, ಒಂದು ವೇವ್ ಇದ್ದಾಗೆ. ಒಂದ್ಸಲ ಕಾಂಗ್ರೆಸ್ ಬಂದ್ರೆ ಇನ್ನೊಂದ್ಸಲ ಬಿಜೆಪಿ ಬರ್ತದೆ. ಸೊ ಇಟ್ಸ್ ಅ ವೇವ್. ಈಗ ಅಂದ್ರೆ ಪುನಃ ಮೇಲೆ ಬರ್ತದೆ ಕಾಂಗ್ರೆಸ್, ಖಂಡಿತ ಬರ್ತದೆ, ಮತ್ತೆ ಆಡಳಿತ ನಡೆಸ್ತದೆ. ಖಂಡಿತ ನಡೆಸ್ತೇವೆ. ಈಗ ನೆಕ್ಸ್ಟ್ ಬರುವ ಸರ್ಕಾರ ನಮ್ದೇ ಆಗಿರ್ತದೆ. ಈಗ ನೋಡಿ ಬಿಜೆಪಿ ಇದ್ದು ಈಗ ಅವರು ಒಬ್ಬ ಆದಿವಾಸಿ ಮಹಿಳೆಯನ್ನ ರಾಷ್ಟ್ರಪತಿ ಅಭ್ಯರ್ಥಿ ಅಂತ ಆಯ್ಕೆ ಮಾಡಿದ್ರು. ಈಗ ಕಾಂಗ್ರೆಸ್ಗೆ ವಿರೋಧ ಮಾಡ್ಲಿಕ್ಕೆ ಇಲ್ಲದಂತಹ ಪರಿಸ್ಥಿತಿ ಇದೆ. ಯಾಕೆ ಮಾಡ್ಬೇಕು? ನಾವೆಲ್ಲ ಖುಷಿ ಪಡ್ಬೇಕು. ಯಾಕೆಂದ್ರೆ ಒನ್ ಟ್ರೈಬ್ ಇಸ್ ಗೆಟಿಂಗ್ ಅನ್ ಅಪಾರ್ಚುನಿಟಿ ಟು ರೂಲ್ ಇಂಡಿಯಾ. ಅದು ಮಹಿಳೆ ಒಬ್ಬಳು. ಹೌದು, ಖಂಡಿತ. ಬಟ್ ಏನ್ ಗೊತ್ತಾ, ನಮ್ಮ ಟೈಮಲ್ಲೂ ನಾವು ಪ್ರತಿಭಾ ಪಾಟೀಲ್ಗೆ ಅವಕಾಶ ಕೊಟ್ಟಿದ್ವಿ. ಇವಾಗ ನಾನು ಹೇಳ್ತಾ ಇರುವಂತದ್ದು ಒಂದೇ. ಈಗ ರಾಮನಾಥ್ ಕೋವಿಂದ್ ಯಾರಿದ್ದಾರೆ, ಹೌದು, ಅವರು ದಲಿತರು. ಬಟ್ ಹಿ ಇಸ್ ಓನ್ಲಿ ಅ ಫೇಸ್. ಅವರನ್ನೊಂದು ಉತ್ಸವ ಮೂರ್ತಿ ಮಾಡ್ಕೊಂಡು ಇಟ್ಟಿದ್ದಾರೆ. ಅವರು ಪ್ರಧಾನಿಗೆ ನಮಸ್ಕಾರ ಮಾಡುವಂತ ಪರಿಸ್ಥಿತಿ. ಸೊ ಹೀಗಿರುವಾಗ ಇವರಿಗೆ ಒಂದು ಅವಕಾಶ ಕೊಡ್ಬೇಕು, ಮಹಿಳೆಗೆ ಒಂದು ಅವಕಾಶ ಕೊಡ್ಬೇಕು. ಶಿ ಹ್ಯಾಸ್ ಟು ರೂಲ್, ಬಟ್ ಶಿ ಶುಡ್ ನಾಟ್ ಬಿ ಅ ಪಪೆಟ್. ಈಗ ನಾವು ನಮಸ್ಕಾರ ಮಾಡಿದ್ರೆ ಮೋದಿ ಅವರು ನಮಸ್ಕಾರ ಮಾಡ್ತಾರೆ. ನಮಸ್ಕಾರದ ಪ್ರಶ್ನೆ ಅಲ್ಲ ಇಲ್ಲಿ. ನಾನು ಏನು ವಿಚಾರ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಅದನ್ನ ನೀವು ಮೋಸ್ಟ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ. ಹಿ ಇಸ್ ಜಸ್ಟ್ ಅ ಪಪೆಟ್. ಅವರೆಲ್ಲೂ ಯಾವ ಕಾರ್ಯಕ್ರಮಗಳಲ್ಲೂ ಅವರನ್ನು ಹೈಲೈಟ್ ಮಾಡ್ತಾ ಇಲ್ಲ. ಎಲ್ಲೂ ಅವ್ರದ್ದು ಏನು ಸುದ್ದಿ ಇಲ್ಲ. ಎಲ್ಲ ಕಡೆ ಬರೀ ಪ್ರಧಾನಿ ಮೋದಿ ಹೈಲೈಟ್ ಮಾಡಿದ್ರೆ ಮೋದಿ ಪ್ರಚಾರ ಬಯಸ್ತಾರ ಹೇಳಿದ್ರೆ, ಹೈಲೈಟ್ ಮಾಡೋದಿದ್ರೆ ಯಾರನ್ನು ಮೋದಿ ಬಗ್ಗೆ ಮಾತಾಡ್ತಾ ಇಲ್ಲ. ಮೋದಿ ಅವರು ಪ್ರಚಾರ ಮಾಡ್ತಾನೆ ಇದ್ದಾರೆ. ನಾವು ಪ್ರತಿದಿನ ನೋಡ್ತೇವೆ. ಅವರು ಅಮ್ಮನಿಗೆ ಕಾಲಿಗೆ ಅಡ್ಡಕ್ಕೆ ಬಿದ್ರು, ಅದಕ್ಕೆ ಒಂದು ಪ್ರಚಾರ. ಈಗ ನಾವು ಅಂತದ್ದು 100 ಮಾಡ್ತೇವೆ, ನೀವು ಅಂತದ್ದು 100 ಮಾಡ್ತೀರಾ. ಬಟ್ ಪ್ರತಿಯೊಂದು ಟೈಮ್ ಅಲ್ಲಿ ಕ್ಯಾಮೆರಾ ಹಿಡ್ಕೊಂಡು ಹೋಗುವಂತವ್ರು ನಮ್ಮ ಪ್ರಧಾನಿ ಅಲ್ಲ. ಈಗ ಸೆಲ್ಫಿಯಲ್ಲಿ ಎಲ್ಲೂ ತಗೊಂಡು ಹಾಕ್ತಾರೆ ಆ ತರದ್ದು. ಈಗ ಪ್ರಧಾನಿ ಆದವರು ಅವರು ಆತರ. ನೀವೇ ಹೇಳಿ, ನಮ್ಮ ರಾಷ್ಟ್ರಪತಿಗೆ ಆ ಸ್ಥಾನಮಾನ ಕೊಟ್ಟಿದ್ದಾರಾ? ಎಲ್ಲಾದ್ರೂ ಶಬ್ದ ಮಾಡ್ತಾ ಇದ್ದಾರಾ? ಇಷ್ಟು ಜನ ಪ್ರಧಾನಿಗಳು ಬಂದ್ರು, ಎಲ್ಲರ ನಮ್ಗೆ ಇಷ್ಟೊಂದು ವಿಚಾರಗಳು ಗೊತ್ತಿದೆ. ಕಲಾಂ, ಕೋವಿಂದ್, ಈಗ ಇವರು ಅಂದ್ರೆ ಆಯ್ಕೆಗಳು ಯಾವತ್ತು ಒಳ್ಳೇದಾಗಿರ್ತದೆ. ಅವರಿಗೆ ಬೇಕೋ ಬೇಡೋ ಅವರಿಗೆ ಇಷ್ಟಕ್ಕೆ ಬಿಟ್ಟದವರು. ನಾನು ಹೇಳಿದ್ದಲ್ಲ, ಈ ಹೆಣ್ಣು ಇವರಿಗೆ ಮೇಡಮ್ಗೆ ಏನು ಒಂದು ಅವಕಾಶ ಕೊಟ್ಟಿದ್ದಾರೆ, ಕೊಡ್ಬೇಕು. ಅದನ್ನೆಲ್ಲರೂ ಸ್ವೀಕರಿಸ್ತಾರೆ. ಕಾರ್ಕಳದಲ್ಲಿ ನಾಥುರಾಮ್ ಗೋಡ್ಸೆ ನಾಮ ಫಲಕ ಹಾಕಿದ್ರು. ಅದನ್ನ ನಿಮ್ಮ ಯುವ ಕಾಂಗ್ರೆಸ್ನವರು ತಡೆದ್ರು, ಅಂದ್ರೆ ತೆಗೆದ್ರು. ಇದರಿಂದಾಗಿ ಬಿಜೆಪಿಗೆ ಒಳ್ಳೆ ಹೆಲ್ಪ್ ಮಾಡಿದಾಗ ಆಗ್ಲ್ವಾ? ಅಂದ್ರೆ ಪಂಚಾಯತಿಗೆ ಮುಜುಗರ ಆಗೋದು ತಪ್ಪಿತು, ಇವರೇ ಹೋಗಿ ತೆಗ್ದದ್ರಿಂದ. ಇಲ್ಲಿದ್ರೆ ಬಿಜೆಪಿಯ ಪ್ರೇರಿತರೇ ಹೋಗಿ ತೆಗಿಬೇಕಾಗ್ತಿತ್ತು. ಹೇಗೆ ಅದು ಅಲ್ಲಿಯ ರಾಜಕೀಯ. ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ನೀವು ಹಿಂದೂವಾದಿಯಾ? ನೀವು ಅಂದ್ರೆ ಐ ಬಿಲೀವ್ ಇನ್ ಹ್ಯುಮ್ಯಾನಿಟಿ. ಹಿಂದೂವಾದಿಕ್ಕಿಂತ ಐ ಬಿಲೀವ್ ಇನ್ ಹ್ಯುಮ್ಯಾನಿಟಿ. ಈಗ ನಿಮ್ಮ ಆಸ್ತಿ ಇದು ತುಂಬಾ ಆರೋಪಗಳು ಬಂತು, ಅದಕ್ಕೆ ಸರಿಯಾದ ಸ್ಪಷ್ಟನೆಯನ್ನ ನಾನು ನೀಡಿದ್ದೇನೆ. ನಾನು ಟ್ಯಾಕ್ಸ್ ಪೇಯರ್. ನಂದು ಕಾರ್ ಎಲ್ಲಿಂದ ಬಂತು, ನನ್ ಮನೆಗೆ ಎಷ್ಟು ಲೋನ್ ಇದೆ, ನನ್ ಕಾರಿಗೆ ಎಷ್ಟು ಲೋನ್ ಇದೆ, ನನ್ಗೆ ಎಲ್ಲೆಲ್ಲಿ ಆಸ್ತಿ ಇದೆ ನೋಡಿ. ಅಲ್ಲ, ಅವ್ರು ಹೇಳಿದ್ರು ಸಣ್ಣ ಕಾರ್ ಇತ್ತು, ಈಗ ದೊಡ್ಡ ಕಾರ್. ಯಾವ ಕಾರ್? ಹಾಗೆ ಭರತ್ ಶೆಟ್ರ್ ಹತ್ರ ತುಂಬಾ ಸ್ಕೂಟರ್ ಇತ್ತು ಫಸ್ಟಿಗೆ. ಭರತ್ ಶೆಟ್ರ್ ಈಗ ಇಲ್ವಾ? ಅವ್ರ ಹತ್ರ ಸ್ಕೂಟರ್ ಇತ್ತು. ಇವಾಗ ಅವರು ದೊಡ್ಡ ದೊಡ್ಡ ಕಾರ್ಗಳಲ್ಲಿ ತಿರುಗ್ತಾರಲ್ವಾ, ಹಾಗೆ ನೀವು ತಿರುಗ್ತಾ ಇದ್ರಿ. ಹೌದು, ನಾನು ದುಡ್ದು ತಿರುಗ್ತಾ ಇದ್ದೇನೆ. ನಂಗೆ ಆ ಸಾಮರ್ಥ್ಯ ಇದೆ, ಆ ಕೆಪಾಸಿಟಿ ಇದೆ. ದುಡ್ದು ನಾನು ಟ್ಯಾಕ್ಸ್ ಪೇ ಮಾಡಿ ನಾನು ದೊಡ್ಡ ಕಾರಲ್ಲಿ ತಿರುಗ್ತಾ ಇದ್ದೀನಿ. ಈಗ ನಿಮಗೆ ಅಂದ್ರೆ ಒಂದು ಹಂತದಲ್ಲಿ ನೀವು ಸ್ವಲ್ಪ ಸುಮ್ಮನಾದಾಗ ಬಿಜೆಪಿಗೆ ಹೋಗ್ತೀರಿ ಅನ್ನೋ ಒಂದು ವದಂತಿಯು ಹಬ್ಬಿತ್ತು. ಈಗ ಏನಾದ್ರೂ ಆತರ ಆಫರ್ ಇದೆ? ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಾನು ಬಿಜೆಪಿಗಂತೂ ಹೋಗಲ್ಲ. ಅಲ್ಲ, ಎಷ್ಟಂದ್ರು ಬಿಜೆಪಿಯ ಮನೆತನದವರಲ್ವಾ, ವಾಪಸ್ ಮನೆ ಹಾಗಾದ್ರೆ ನನ್ನ ಆಗ್ಲೇ ಹೋಗ್ಬೇಕಿತ್ತಲ್ಲ. ಇಷ್ಟು ವರ್ಷ ಕಾಯ್ಬೇಕಂತ ಇಲ್ಲ ಅಲ್ಲ, ಇಷ್ಟು ಹೋರಾಟಗಳನ್ನು ಮಾಡ್ಬೇಕಂತಾನು ಇರ್ಲಿಲ್ಲಲ್ಲ. ಈಗ ನಿಮ್ಗೆ 2 ವಾಕ್ಯದಲ್ಲಿ ಉತ್ತರಿಸುವಂತದ್ದು ಯಾವುದು ಬೆಟರ್ ಅಂತ ಹೇಳ್ಬೇಕು ನೀವು. ಶ್ರೀರಾಮ ಸೇನೆ, ಹಿಂದೂ ಜಾಗರಣ ವೇದಿಕೆ. ಬೋತ್ ಆರ್ ಸೇಮ್ ಫೇಸಸ್ ಆಫ್ ಒನ್ ಕಾಯಿನ್. ಸರಿ. ಬಜರಂಗ ದಳ, SDP ಆರ್ PFI. ಇದೆಲ್ಲದು ಒಂದೇ ನಾಣ್ಯದು 2 ಮುಖಗಳು. ಯಾವುದು ಬೆಟರ್ ಅಲ್ಲ? ಅಲ್ಲ, 2 ಮುಖಗಳು ಅಷ್ಟೇ. ಆಮ್ ಆದ್ಮಿ, JDS. ಆಮ್ ಆದ್ಮಿ ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ಆಮ್ ಆದ್ಮಿಗೆ ಇದೆ ಅಂತ ಹೇಳುದು ನನ್ನ ಒಪಿನಿಯನ್. ನಾನು ಅದೇ. ಸರಿ. ನಿಮಗೆ ಯಾವ ಶಾಲು ಹೆಚ್ಚು ಇಷ್ಟ? ಕೇಸರಿ ಶಾಲು, ಬಿಳಿ ಶಾಲು, ಹಳದಿ ಶಾಲು?
ನನಗೆ 3 ಶಾಲು ಇಷ್ಟ. ಹೌದಾ, 3 ಹಾಕೊಳ್ತೀರಾ? ಕೇಸರಿ ಶಾಲು ಹಾಕೊಳ್ತೀರಾ? ಏನ್ ತೊಂದರೆ ಇಲ್ಲ. ಸರಿ ಸರಿ. ನಾನು ಆ ಧರ್ಮದಲ್ಲಿ ಹುಟ್ಟಿದವಳು. ಐ ನೀಡ್ ಟು ರೆಸ್ಪೆಕ್ಟ್. ಸರಿ ಸರಿ, ಗುಡ್. ಈಗ ಒಂದೊಂದೇ ವಾಕ್ಯದಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹೇಳಬೇಕು. ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ. ಹಿ ಇಸ್ ಅ ಮಾಡರ್ನ್ ರಿಫಾರ್ಮರ್. ಪ್ರೆಸೆಂಟ್ ವರ್ಲ್ಡ್ ಇದು ಮಾಡರ್ನ್ ರಿಫಾರ್ಮರ್ ಅವರು. ನರೇಂದ್ರ ಮೋದಿ. ಹಿ ಟಾಕ್ಸ್, ತುಂಬಾ ಸುಳ್ಳು ಹೇಳ್ತಾರೆ, ಅಂಡ್ ವೆರಿ ಬ್ಯಾಡ್ ಅಡ್ಮಿನಿಸ್ಟ್ರೇಟರ್. ಮೊಯ್ದೀನ್ ಬಾವಾ. ಜನರ ಶಾಸಕ. ಅಬ್ದುಲ್ ಸತ್ತಾರ್. ಕಾಮುಕ. ಓಹ್. ವೈ ಭರತ್ ಶೆಟ್ಟಿ. ವೆರಿ ಇನ್ಎಫಿಷಿಯಂಟ್ MLA. ಮಾಜಿ ಮೇಯರ್ ಕವಿತಾ ಸನಿಲ್. ಮಾಜಿ ಮೇಯರ್ ಕವಿತಾ ಸನಿಲ್. ಕೃಷ್ಣ ಜೆ ಪಾಲೆಮಾರ್. I admire him. He's a good leader. Oh, I see. ಪ್ರಿಯಾಂಕಾ ವಾದ್ರಾ ಗಾಂಧಿ. She is a future leader. ಪ್ರಮೋದ್ ಮುತಾಲಿಕ್. He is a leader not to be followed. ವೀರ ಸಾವರ್ಕರ್. ಸ್ವತಂತ್ರ ಹೋರಾಟದಲ್ಲಿ ಒಂದು ಕಪ್ಪು ಚುಕ್ಕೆ. ಓಹ್. ಇಂದಿರಾ ಗಾಂಧಿ. My role model. ಪ್ರತಿಭಾ ಕುಳಾಯಿ ಅವರೇ, ಇಷ್ಟೊತ್ತು ಬಂದು ಸ್ಪಷ್ಟವಾಗಿ ನಿಮ್ಮ ಮನದ ಇಂಗಿತವನ್ನ, ಮನಸ್ಸಿನ ವಿಚಾರಗಳನ್ನ ಹಂಚಿಕೊಂಡಿದ್ರಿ. ಧನ್ಯವಾದ. ಇದುವರೆಗೆ ಇಷ್ಟು. ಮುಂದಿನ ಬಾರಿ ಮತ್ತೊಬ್ಬ ಅತಿಥಿಯೊಂದಿಗೆ ತಿರುಗುಬಾಣದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್.